ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿಂದು ಓರಿಯಂಟೇಶನ್ ಡೇ. ಸೊ ಇದರಲ್ಲಿ ನಾವು ಅಂದ್ರೆ ಈ 18 ದಿನದ ಜರ್ನಿ ಏನಿದೆ ಭಗವದ್ಗೀತೆದು, ಸೊ ಇದರಲ್ಲಿ ನೀವು ಅಂದ್ರೆ ಯಾವ್ಯಾವ ತರ ಯಾವ್ದೆಲ್ಲ ಅಂದ್ರೆ ನಿಮಗೆ 18 ದಿನದಲ್ಲಿ ನೀವು ಏನೇನ್ ಕಲಿತೀರಾ, ಹಾಗೂ ಹೇಗೆ ನಾವು ಅಂದ್ರೆ ಈ ಕೋರ್ಸ್ನ ಸುಲಭವಾಗಿ ಅಂದ್ರೆ ಏನು ಅಂದ್ರೆ ನಿಮಗೆ ಕ್ವಿಜ್ ಇರ್ಬೋದು ಅಥವಾ ವೆಬ್ಸೈಟ್ ರಿಲೇಟೆಡ್ ಏನೇ ಕ್ವೆರಿ ಇರ್ಬೋದು, ಅದನ್ನೆಲ್ಲ ನಾನು ಒಂದ್ಸತಿ ನಿಮ್ಗೆ ತೋರಿಸ್ತೀನಿ. ಸೊ ಹಾಗೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ಕೊನೆಯಲ್ಲಿ ಕೇಳುವಂಥದ್ದು. ಸೊ ಓಕೆ, ಮೊದಲಿಗೆ ನಾವು ಇದು ನಮ್ಮ ರಾಧಾ ಗೋವಿಂದ್ ಇಸ್ಕಾನ್ ಮಂಗಳೂರು ಡಿಟಿಸ್. ಸೊ ಅವರಿಗೊಂದು ಅವರ ಒಂದು ಆಶೀರ್ವಾದ ತಗೊಂಡು ನಾವು ಈ ನಮ್ಮ 18 ದಿನದ ಜರ್ನಿ ಏನಿದೆ ಅದನ್ನ ಶುರು ಮಾಡೋಣ. ನಮ್ಮ ಇವರು ಪ್ರಭುಪಾದ್ ನಮ್ಮ ಆಚಾರ್ಯರು, ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರು. ಸೊ ಅವರ ಒಂದು ಆಶೀರ್ವಾದ ಕೂಡ ನಮಗೆ ಎಲ್ಲರಿಗೂ ನಾನು ಬಿಡ್ತೀನಿ. ಸೊ ಇಸ್ಕಾನ್ ಮಂಗಳೂರು ಇದಿರುವಂತದ್ದು ಶ್ರೀ ರಾಧಾ ಗೋವಿಂದ್ ಟೆಂಪಲ್, ಕೋಕೋನಟ್ ಗಾರ್ಡನ್, ಟೋಲ್ಗೇಟ್, ಕದ್ರಿ, ಮಂಗಳೂರು, ಕರ್ನಾಟಕ. ಸೊ ಇವರ ಟೆಂಪಲ್ ಪ್ರೆಸಿಡೆಂಟ್ ಹಿಸ್ ಗ್ರೇಸ್ ನಾಮನಿಷ್ಠ ದಾಸ್, ಬಿಟೆಕ್, IIT ಕಾನ್ಪುರ್. ಸೊ ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಕೋರ್ಸ್ ನಡೀತಾ ಇದೆ. ಸೊ ಈಗ ಆಲ್ರೆಡಿ ಮೋರ್ ದ್ಯಾನ್ ಐ ಥಿಂಕ್ ಅರೌಂಡ್ 10 lakh ಅಷ್ಟು ಜನ ಆಲ್ರೆಡಿ ಈಗ ಕೋರ್ಸ್ ಒಂದು ಬೆನಿಫಿಟ್ ಏನಿದೆ ತಗೊಂಡಿದ್ದಾರೆ, ಫ್ರೀ ಕೋರ್ಸ್. ಸೊ ನಾವಾಗಿದ್ರೆ ಏನೆಲ್ಲ ಕಲಿತೀವಿ, ಸೊ ಇದು ಒಂದು ಓವರ್ ವ್ಯೂ. ನಾಳೆಯಿಂದ 18 ಅಂದ್ರೆ 18 ಡೇಸ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪ್ರತಿದಿನ 1 ಗಂಟೆ ಕ್ಲಾಸ್ ಇರುವಂತದ್ದು, ಹಾಗೂ ಅದಾದ್ಮೇಲೆ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ. ಲೈಕ್ ಕ್ಲಾಸ್ ಮುಗಿದ ತಕ್ಷಣ 1/2 hour ಕ್ವಶನ್ ಅಂಡ್ ಆನ್ಸರ್ ಸೆಷನ್. ಅದಾದ್ಮೇಲೆ ಪ್ರತಿದಿನ ಒಂದೊಂದು ಚಾಪ್ಟರ್. ಸೊ 18 ಡೇಸ್. ಸೊ ಈ ಮಹಾಭಾರತ ಯುದ್ಧ ಏನಿದೆ ಅದು ನಡೆದಿರೋದು 18 ದಿನ. ಸೊ 18 ದಿನ, ಸೊ ಹಾಗಾಗಿ 18 ಅಧ್ಯಾಯಗಳು. ಅದರಲ್ಲಿ ಪ್ರತಿದಿನ ಒಂದೊಂದು ಅಧ್ಯಾಯ. ಸೊ ಅದರಲ್ಲಿ ನಾವು ಅಂದ್ರೆ ಮುಖ್ಯವಾದ ಆಸ್ಪೆಕ್ಟ್ ಏನಿದೆ ಇದು ಅಂದ್ರೆ ಈಗ ಏನು ಆ ಅಧ್ಯಾಯದ ಸಾರಾಂಶ ಏನಿದೆ ಅಂದ್ರೆ ಮೇನ್ ಆಸ್ಪೆಕ್ಟ್ ಏನಿದೆ ಅದನ್ನ ನಾವು ನಿಮ್ಗೆ ತಿಳಿಸಿಕೊಡ್ತೀವಿ. ಯಾಕಂದ್ರೆ ಭಗವದ್ಗೀತೆ ಅಧ್ಯಯನ ಅಂತ ಹೇಳಿದ್ರೆ ಇದು ತುಂಬಾ ಅಂದ್ರೆ ಅಟ್ಲೀಸ್ಟ್ ಅಂದ್ರೆ 1 ವರ್ಷ ಬೇಕು ಡೀಟೇಲ್ ಸ್ಟಡಿ ಮಾಡ್ಬೇಕಿದ್ರೆ. ಸೊ ನಾವೇನಂದ್ರೆ ನಮ್ಮ ಆಚಾರ್ಯರು ಏನ್ ಹೇಳಿದ್ದಾರೆ, ಯಾವ್ದು ಇಂಪಾರ್ಟೆಂಟ್ ಇದೆ ಆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಎಲ್ಲಾನು ಕವರ್ ಮಾಡಿರ್ತೀವಿ ಒಂದು ಚಾಪ್ಟರ್ ಅಲ್ಲಿ. ಹಾಗೂ ನೀವು ಡೀಟೇಲಿಗೆ ಬೇಕಾದ್ರೆ ನೀವು ಭಗವದ್ಗೀತಾ ಬುಕ್ ಖರೀದಿಸಬಹುದು. ನಾನು ಮತ್ತೆ ತೋರಿಸ್ತೀನಿ ಹೇಗೆ ಬೈ ಮಾಡುವಂತದ್ದಂತ. ಸೊ ಅದನ್ನ ನೀವು ಓದ್ಬೋದು ಎವ್ರಿ ಡೇ ಪರ್ಪಟ್ ಅಂದ್ರೆ ಪ್ರಭುಪಾದದ ಭಾವಾರ್ಥ ಎಲ್ಲ ಇರುತ್ತೆ. ಹಾಗೂ ಮತ್ತೆ ಇದು ಕ್ವಿಜ್ ಲರ್ನ್ ಡ್ಯಾಶ್ ಅಂತ ಹೇಳಿ ಪ್ಲಾಟ್ಫಾರ್ಮ್ ಇದು. ಸೊ ಅಂದ್ರೆ ಇದು ನಿಮಗೆ ಗೂಗಲ್ ಕ್ರೋಮ್ ಹಾಗೂ ಇಂಟರ್ನೆಟ್ ಬ್ರೌಸರ್ ಯಾವ್ದ್ರಲ್ಲೂ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಎರಡರಲ್ಲಿ ಯೂಸ್ ಮಾಡ್ಬೋದು. ಸೊ ಇದು ಕ್ವಿಜ್ ಎವ್ರಿ ಡೇ ಹೇಗೆ ಅಂತ ಹೇಳಿದ್ರೆ ನಿಮಗೆ 10 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಗಳು ಉತ್ತರ ಅಂದ್ರೆ ಎಲ್ಲ ನಿಮಗೆ ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಟ್ಟಿರ್ತೀವಿ ಅದ್ರ ಬಗ್ಗೆನೆ ನಾವು ಕ್ವಶನ್ಸ್ ಇರುತ್ತೆ. ಸೊ ಈ ಸುಲಭವಾಗಿರುತ್ತೆ. ಸೊ ನೀವು ಅದನ್ನ ಕ್ವಶನ್ ಆನ್ಸರ್ ಮಾಡಿದ್ರೆ ನಿಮಗೆ 18 ದಿನ ಆದ್ಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ, ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಸೊ ಇದೇನಂತ ಹೇಳಿದ್ರೆ ಇದು ಮ್ಯಾನ್ಯುಯಲ್ ಅಲ್ಲ, ಸೊ ಆಟೋಮೆಟಿಕ್ ಆಗಿ ಜನರೇಟ್ ಆಗುವಂತದ್ದು. ಸೊ ನೀವು ಕ್ವಿಜ್ ಕಂಪಲ್ಸರಿ ಆಗಿ ತಗೊಳ್ಳೇಬೇಕು. ಸೊ ಇದು ನಮ್ಮ ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ನೋಡ್ಬೋದು www.iskonmangaluru.com ಅಂತ ಹೇಳಿ ವೆಬ್ಸೈಟ್. ಸೊ ಇಲ್ಲಿ ನೀವು ಅಂದ್ರೆ ಈಗ ರಿಜಿಸ್ಟರ್ ಮಾಡ್ಬೇಕಾದ್ರೆ ಯಾರಾದ್ರೂ ಅಂದ್ರೆ ನೀವೆಲ್ಲ ರಿಜಿಸ್ಟರ್ ಮಾಡಿದೀರಾ ಆಲ್ರೆಡಿ. ಸೊ ಬೇರೆ ಬೇರೆ ಥ್ರೂ ಅಲ್ಲಿ ಮಾಡಿರ್ಬೋದು, ಲೈಕ್ ವಾಟ್ಸಪ್ ಇಂದ ಮಾಡಿರ್ಬೋದು ಕೆಲವು ಜನ, ಅಥವಾ ಫೇಸ್ಬುಕ್ ಇಂದ ಬಂದಿರ್ಬೋದು. ಸೊ ಇನ್ಯಾರಾದ್ರೂ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಕೇಳಿದ್ರೆ ನೀವು ಈ ತರ ಡೈರೆಕ್ಟ್ ವೆಬ್ಸೈಟ್ ಬಂದು ಇಲ್ಲಿ ರಿಜಿಸ್ಟರ್ ಬಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಗೀತಾ ಲೆವೆಲ್ 1 ಅಂತ ಇದೆ. ಸೊ ಇಲ್ಲಿಗೆ ಹೋಗಿ ನೀವು ಈ ಲಿಂಕ್ ನ ಕೊಟ್ರೆ ಆಯ್ತು. ಸೊ ಯಾರು ಬೇಕಿದ್ರು ರಿಜಿಸ್ಟರ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ನೋಡ್ಬೋದು ಲೈಕ್ ಎಲ್ಲ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ. ಸೊ ಇದನ್ನ ಡೀಟೇಲ್ಸ್ ಅವರೆಲ್ಲ ಎಂಟರ್ ಮಾಡಿದ ತಕ್ಷಣ ಲಾಸ್ಟ್ ಅಲ್ಲಿ ಜಾಯಿನ್ ದ ಕೋರ್ಸ್ ಅಂತ ಕೊಟ್ರೆ ಇದು ನಿಮ್ಮ ಡೈರೆಕ್ಟ್ ಆಗಿ ಇದು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ ಬೇರೆ ಅಂದ್ರೆ ನಿಮಗೆ ನಮ್ಮ ವೆಬ್ಸೈಟ್ ಅಲ್ಲೆಲ್ಲ ಲೈಕ್ ಇಲ್ಲಿ ಕ್ವಿಜಸ್ಸಿಗೆ ಹೋಗ್ಬೇಕಿದ್ರೆ ನೀವು ಇಲ್ಲೇ ಕ್ವಿಜ್ ಲಿಂಕ್ ಇದೆ. ಸೊ ಇದರಲ್ಲಿ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಬೋದು. ಸೊ ನಾವಂತ ಹೇಳಿದ್ರೆ ಕನ್ನಡ.
ಸೊ ನೀವು ಮೊದಲಿಗೆ ಲಾಗಿನ್ ಮಾಡಬೇಕು. ಸೊ ಇದು ನನ್ನ ಪ್ರೊಸೀಜರ್ ಒಂದು ವಿಡಿಯೋ ಇದೆ ಸಿಂಪಲ್ ಆಗಿ, ಅದನ್ನ ನಾನು ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಸೊ ಲಾಗಿನ್ ಅಂತ ಹೇಳಿದ್ರೆ ನೀವು ಮೇನ್ ಆಗಿ ನಿಮ್ಮ ಇಮೇಲ್ ಐಡಿ ಹಾಗೂ ಪಾಸ್ವರ್ಡ್ ಏನ್ ಕೊಡ್ತೀರಾ ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಅದನ್ನ ಒಂದ್ ಕಡೆ ಅಕಸ್ಮಾತ್ ಮಾತ್ರ ಯು ಹ್ಯಾವ್ ಆಪ್ಷನ್ ಲೈಕ್ ಸಾರಿ ಫರ್ಗಾಟ್ ಪಾಸ್ವರ್ಡ್ ಕೊಡ್ಬೋದು. ಸೊ ನಿಮಗೆ ನೀವು ಎನ್ರೋಲ್ ಮಾಡಿದ ತಕ್ಷಣ ನಿಮಗೆ ಮೇಲಿಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ನೀವು ಕ್ಲಿಕ್ ಮಾಡಬೇಕು ಅಥವಾ ಕಾಪಿ ಮಾಡಿ ಅದನ್ನ ಬ್ರೌಸರ್ ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಸೊ ಅದನ್ನ ಓಪನ್ ಮಾಡಿದ ತಕ್ಷಣ ಮತ್ತೆ ಅದು ಆಕ್ಟಿವೇಟ್ ಆಗುವಂತದ್ದು. ಸೊ ಒಂದು ಟೈಮ್ಸ್ ನಿಮಗೆ ಆ ಲಿಂಕ್ ಇಮೇಲ್ ಇನ್ಬಾಕ್ಸ್ ಬರ್ಬೋದು ಅಥವಾ ಸ್ಪ್ಯಾಮ್ ಮೇಲಿಗೆ ಹೋಗ್ಬೋದು, ಅದನ್ನ ನೀವು ನೋಡ್ಕೊಳ್ಳಿ. ಸೊ ಇಮೇಲ್ ಐಡಿ ಇದು ನಾನು ಹೇಗ್ ಮಾಡೋದು ಕಳಿಸ್ತೀನಿ. ಮತ್ತೆ ಅದಾದ್ಮೇಲೆ ನಿಮ್ಗೆ ಎವ್ರಿ ಚಾಪ್ಟರ್ದು ಕ್ವಶನ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಚಾಪ್ಟರ್ ಇಂದ ಹೀಗೆ ಹೋಗಿ ಕ್ವಶನ್ ಅಂಡ್ ಆನ್ಸರ್ ತಗೊಳ್ಬಹುದು. ಸೊ ಅದು ನೀವು ಸೊ ಈಗ ಫಸ್ಟಿಗೆ ನಿಮಗೆ ಅದೊಂದು ಟ್ರಯಲ್ ತರ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಇದು ಈಗ 0 ಡೇಗೆ ಒಂದು ಕ್ವಿಜ್ ಅಂತ ಮಾಡಿದೀವಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಜಸ್ಟ್ ನೀವು ಹೋಮ್ ಪೇಜಿಗೆ ಬಂದ್ರೆ ಆಯ್ತು. ಈಗ ವೆಬ್ಸೈಟಿಗೆ ಬಂದು ಹೋಮಿಗೆ ಬನ್ನಿ. ಸೊ ಹೋಮಿಗೆ ಬಂದ್ರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಗೀತಾ ಇನ್ 18 days ಡೇ 0 ಅಂತ ಹೇಳಿದೆ. ಸೊ ಇದರಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಡೇ 0 ಜಸ್ಟ್ ಕ್ಲಿಕ್ ಮಾಡಿ ಅದರ ಮೇಲೆ, ಮತ್ತೆ ಸ್ಟಾರ್ಟ್ ಕ್ವಿಜ್. ಸೊ ಇದು ನಿಮಗೆ ಸಿಂಪಲ್ ಆಗಿರುತ್ತೆ. ಲೈಕ್ ನಮ್ಮ ಸ್ಕ್ರೀನ್ ಆಗಿಂದ ಬರ್ತಾ ಇಲ್ವಾ ಪ್ರಭುಜಿ? ಬರ್ತಾ ಇಲ್ಲ, ಹಾಗಾದ್ರೆ ಖಾಲಿ ಇದೆ ಉಂಟು, ಅಫಿಷಿಯಲ್ ವೆಬ್ಸೈಟ್ ಅಂತ ಉಂಟು ಅಷ್ಟೇ. ಅಯ್ಯೋ ನಿಮಿಷ ಪ್ರಭುಜಿ, ಒಂದು ಪಿಕ್ಚರ್ ಮಾತ್ರ ಬಂದಿದೆ ಈಗ. ಈಗ ಬಂತು. ಓಕೆ, ನಾನು ಹೇಳಿದ್ದೇನು ಗೊತ್ತಾಗಿಲ್ಲ ಹಾಗಾದ್ರಲ್ಲ? ಅವ್ರಿಗೆ ಗೊತ್ತಾಗ್ಲಿದೆ. ಓಕೆ, ನಾನು ಮತ್ತೆ ಹೋಮ್ಗೆ ಹೋಗ್ತೀನಿ. ಓಕೆ, ಇದು ನಮ್ದು ಹೋಮ್ ಪೇಜು iskonmangaluru.com. ಸೊ ಇಲ್ಲಿ ಹೋಮ್ ಪೇಜಿಗೆ ಬಂದು ನೀವು ಹೋಮ್ ಅಂದ್ರೆ ನಾರ್ಮಲ್ ಆಗಿ ನಾನೀಗ ಹೇಳ್ತಾ ಇದ್ದೆ ನಿಮಗೆ ರಿಜಿಸ್ಟರ್ ಮಾಡುವಂಥದ್ದು. ಸಾರಿ, ಓಕೆ, ಇದು ನಮ್ಮ ವೆಬ್ಸೈಟ್. ಸೊ ರಿಜಿಸ್ಟರ್ ಮಾಡುವಂಥದ್ದು ನೀವು ಇಲ್ಲಿ ನೋಡ್ಬೋದು, ಲೆವೆಲ್ 1ಗೆ ಇರುವಂಥದ್ದು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಇದು ನಿಮ್ ಯಾರ್ಯಾರು ಫ್ರೆಂಡ್ಸಿಗೆಲ್ಲ ನೀವು ಫಾರ್ವರ್ಡ್ ಮಾಡ್ಬೇಕಿದ್ರೆ ಈ ಲಿಂಕ್ ಜಸ್ಟ್ ಇಲ್ಲಿ ಇದನ್ನ ಕಾಪಿ ಮಾಡಿ ನೀವು ಅವರಿಗೆ ಶೇರ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿ ಹೆಸರು ಇದೆಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಅಂದ್ರೆ ಟೈಮಿಂಗ್ಸ್, ಏಜ್ ಗ್ರೂಪ್ ಇದೆಲ್ಲ ಸೆಲೆಕ್ಟ್ ಮಾಡಿ ಫೈನಲ್ ಆಗಿ ನೀವು ಇದು ಕೊಟ್ಟ ಮೇಲೆ ಇದು ನಿಮಗೆ ಜಾಯಿನ್ ಕೋರ್ಸ್, ನಿಮ್ಮ ಕೋರ್ಸಿಗೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗ್ತೀರಾ ನೀವು. ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ಕ್ವಿಸಸ್ ಅಂತ ನೋಡ್ಬೋದು. ಇದು ನಾಳೆಯಿಂದ, ಸೊ ನಾಳೆಯಿಂದ ನೀವು ಕ್ವಿಜಿಗೆ ಆಕ್ಸೆಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ವೆಬ್ಸೈಟ್ ಅಲ್ಲಿ ನಾವು ಯೂಶಲಿ ಕ್ವಿಜ್ ಲಿಂಕ್ ಕೊಡ್ತೀವಿ, ಬಟ್ ಆದ್ರೂ ನಿಮಗೆ ಹೇಗೆ ಇಲ್ಲೇ ಡೈರೆಕ್ಟ್ ವೆಬ್ಸೈಟಿಗೆ ಬಂದ್ರೆ ನಿಮಗೆ ಕ್ವಿಜ್ ಆಕ್ಸೆಸ್ ಮಾಡ್ಬೋದು. ಎವ್ರಿ ಡೇ ನಿಮಗೆ ಅವತ್ತಿನ ಚಾಪ್ಟರ್ನ ನಾವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಕ್ವೆಶ್ಚನ್ ಆನ್ಸರ್. ಸೊ ಈಗ ನೀವು ಬಂದು ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು, ಕನ್ನಡ. ಸೊ ಮೊದಲಿಗೆ ಅಂದ್ರೆ ಈಗ ಆಲ್ರೆಡಿ ನೀವು ಫಸ್ಟ್ ಟೈಮ್ ಅಂದ್ರೆ ರಿಪೀಟೆಡ್ ಇದ್ರೆ ಎನ್ರೋಲ್ ಮಾಡೋ ಅಗತ್ಯ ಇಲ್ಲ, ಡೈರೆಕ್ಟ್ ಕ್ವಿಜ್ ತಗೊಳ್ಬಹುದು. ಫಸ್ಟ್ ಟೈಮ್ ನೀವು ಮಾಡೋದಿದ್ರೆ ಲಾಗಿನ್ ಟು ಎನ್ರೋಲ್ ಕೊಡ್ಬೇಕು. ಸೊ ಇದರ ಪ್ರೊಸೀಜರ್ ನಾವು ಗ್ರೂಪ್ ಅಲ್ಲಿ ಹಾಕ್ತಿವಿ. ಹೇಗೆ ಮಾಡೋದಂದ್ರೆ ನೀವು ಲೈಕ್ ಮೇನ್ಲಿ ನಾನು ಆಗ್ಲೇ ಹೇಳಿದಾಗೆ ಇಮೇಲ್ ಐಡಿ, ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ. ಇಮೇಲ್ ಐಡಿ ಒಂದು ಕೊಡ್ಬೇಕು ನಿಮ್ದು. ಸೊ ನಿಮ್ಮ ಇಮೇಲ್ ಐಡಿಗೆ ಕನ್ಫರ್ಮೇಶನ್ ಬರುತ್ತೆ. ಅದಾದ ನಂತರ ನೀವು ಜಸ್ಟ್ ಡೈರೆಕ್ಟ್ ಲಾಗಿನ್ ಮಾಡಿ ಕ್ವಿಜ್ ತಗೊಳ್ಬಹುದು. ಸೊ ಇಲ್ಲಿ ಎಲ್ಲ ಕ್ವಿಜ್ ಅಪ್ಡೇಟ್ ಆಗಿರುತ್ತೆ ಎವ್ರಿ ಡೇ ನಿಮಗೆ. ಸೊ ಕ್ವಿಜ್ ಯಾವ ತರ ಇರುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಈಗ ಫಸ್ಟಿಗೆ ಅದಕ್ಕೆ ಹೋಮ್ ಪೇಜ್. ಸೊ ನೀವು ಇದು ಹೋಮ್ ಪೇಜ್, ನೀವೆಲ್ಲರೂ ಇದನ್ನ ಇವತ್ತು ತಗೊಳ್ಬೇಕು ಕ್ವಿಜ್ 0 ಡೇದು. ಅಂದ್ರೆ ನಿಮ್ಗೊಂದು ಟ್ರಯಲ್ ತರ ಯಾವ ಟೈಪ್ ಇರುತ್ತೆ ಕ್ವಿಜ್ ಅಂತ ಹೇಳಿ. ಸೊ ಇಲ್ಲಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಹೋಮಿಗೆ ಬಂದ್ವಿ. ಹೋಮಿಂದ ಜಸ್ಟ್ ಸ್ಕ್ರಾಲ್ ಮಾಡಿದೆ ಅಷ್ಟೇ ನಾನು. ಸೊ ಇಲ್ಲಿ ಕನ್ನಡ ಅಂಡರ್ಸ್ಟ್ಯಾಂಡ್ ಗೀತಾ ಡೇ 0 ಅಂತ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ ಮತ್ತೆ ಸ್ಟಾರ್ಟ್ ಕ್ವಿಜ್. ಸೊ ಪ್ರಶ್ನೆ 1, ನಮ್ಮ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ್ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ಯಾವುದು? ಸೊ ಇದರಲ್ಲಿ ನೋಡಿ ಮಂಗಳೂರಲ್ಲಿ 2 ಇಸ್ಕಾನ್ ಇದೆ. ಸೊ ಹಾಗಾಗಿ ಕನ್ಫ್ಯೂಸ್ ಆಗ್ಬೋದು. ನಮ್ದು iskonmangaluru.com. ಓಕೆ, ಸೊ ಇದು ಬೇರೆ. ಓಕೆ,
ನೀವು ನಮ್ಮ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ಅಧಿಕೃತ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿದ್ದೀರಾ. ಸೊ ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ, ಎಲ್ಲರೂ ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಆಗ ನಿಮಗೆ ಎವ್ರಿ ಡೇ ಇದು ನೀವು ಅಂದ್ರೆ ಕೇಳೋ ಅಗತ್ಯನೂ ಇಲ್ಲ. ನೀವಾಗೇನೆ ಲೈಕ್ ಅಪ್ಡೇಟ್ ಆಗಿದ ತಕ್ಷಣ ನಿಮಗೆ ಅದು ರಿಮೈಂಡರ್ ಬರುತ್ತೆ. ಅಂದ್ರೆ ಏನೆಲ್ಲ ಆಗುತ್ತೆ ನಮ್ಮ ಟೆಂಪಲ್ ಅಲ್ಲಿ, ಯಾವ ಪ್ರೋಗ್ರಾಮ್ ಆಗುತ್ತೆ ಎಲ್ಲದರದ್ದು ನಿಮಗೆ ಅಪ್ಡೇಟ್ಸ್ ಇರುತ್ತೆ. ಸೊ ನೀವು ಅದನ್ನ ನಾನು ಅದನ್ನ ತೋರಿಸ್ತೀನಿ ಪ್ರೆಸೆಂಟೇಶನ್ ಆಮೇಲೆ. ಸೊ ಇದನ್ನೆಲ್ಲ ನೀವು ಈ ತರ ಸಿಂಪಲ್ ಕ್ವಶನ್ಸ್ ಇದೆ, ಇದನ್ನ ನೀವು ಆನ್ಸರ್ ಮಾಡ್ಬೋದು. ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ವಾಲಂಟಿಯರ್ ವಿತ್ ಅಸ್ ಆಪ್ಷನ್ ಇದೆ. ಸೊ ಯಾರಾದ್ರೂ ಆಲ್ರೆಡಿ ಇರೋರು ನಮ್ಮ ಜೊತೆ ಬೇರೆ ಸರ್ವಿಸಸ್ ಅಲ್ಲಿ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ನೀವು ಇದನ್ನ ಆಪ್ಟ್ ಮಾಡ್ಬೋದು. ಮತ್ತೆ ಈ ಫಾರ್ಮ್ ಫಿಲ್ ಮಾಡಿದ್ರೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಮತ್ತೆ ಕೋರ್ಸ್ ಮೆಟೀರಿಯಲ್. ಸೊ ಈ ಭಗವದ್ಗೀತಾ ಕೋರ್ಸ್, ಸೊ ಇಲ್ಲಿ ನೀವು ನೋಡಿದ್ರೆ ಜಪಮಾಲ ಸಿಂಪಲ್ ಜಪಮಾಲ ವಿತ್ ಬ್ಯಾಕ್ 200, ಸೊ ತುಳಸಿ ಮಾಲಾ, ಸೊ ಹೀಗೆ ಬೇರೆ ಬೇರೆ ಪ್ರೈಸ್ ಇದೆ, ನೀವು ಇದು ತಗೊಳ್ಬಹುದು. ಮತ್ತು ಇದು ನಮ್ಮ ಕೋರ್ಸ್ ಮೆಟೀರಿಯಲ್. ಇದರಲ್ಲಿ ನಿಮಗೆ 3 ಪುಸ್ತಕ ಬರುತ್ತೆ. ಒಂದು ಭಗವದ್ಗೀತಾ ಯಥಾರೂಪ ಕನ್ನಡದ್ದು, ಮತ್ತೆ ಅಂದ್ರೆ ಇನ್ನೊಂದು ಪರ್ಫೆಕ್ಟ್ ಕ್ವೆಶ್ಚನ್ ಪರ್ಫೆಕ್ಟ್ ಆನ್ಸರ್, ಮತ್ತೆ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಆತ್ಮ ಸಾಕ್ಷಾತ್ಕಾರ. ಸೊ ಈ 3 ಪುಸ್ತಕ ಒಟ್ಟಿಗೆ 600 ರೂಪಾಯಿ ಆಗುತ್ತೆ. ಸೊ ನೀವು ಇದನ್ನ ಬೈ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಎಲ್ಲರ ಹತ್ರ. ಯಾಕಂದ್ರೆ ಇಟ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್. ನಾವು ಯಾವ್ದಾದಕ್ಕೂ ಎಷ್ಟೋ ಸ್ಪೆಂಡ್ ಮಾಡ್ತೀವಿ, 600 ರೂಪಾಯಿ ಒಂದು ವಿಷಯನೇ ಅಲ್ಲ ಇವಾಗಿನ ಕಾಲದಲ್ಲಿ. ಅಂದ್ರೆ ಅದ್ರ ಜೊತೆ ಒಂದು ಜಪಮಾಲ ಕೂಡ ಬರುತ್ತೆ ನಿಮಗೆ. ಅಂದ್ರೆ ಪ್ರಭುಪಾದದ್ದು ಭಾವಾರ್ಥ ಎಲ್ಲ ತುಂಬಾ ಒಳ್ಳೇದಿದೆ. ಸೊ ದಯವಿಟ್ಟು ಅದನ್ನ ಬೈ ಮಾಡಿ. ಸೊ ಈಗ ಸದ್ಯಕ್ಕೆ ಇದು ಸಾಕು. ಆಮೇಲೆ ನಮ್ಗೆ ಆಕ್ಚುಲಿ ಈಗ ನಿಮ್ಗೆ ಈ 18 ದಿನ ಏನಿದೆ, ನಾವು ಒಂದು ಬ್ರೀಫ್ ಇಂಟ್ರೋ ಕೊಡ್ತೀವಿ ಲೈಕ್ ಭಗವದ್ಗೀತೆ. ಸೊ ಅದಾದ್ಮೇಲೆ ನಿಮ್ಗೆ ಇನ್ನು ಅಡ್ವಾನ್ಸ್ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತೆಲ್ಲ ಇದೆ. ಸೊ ಅದರಲ್ಲಿ ಅಂದ್ರೆ ನಿಮ್ಗೆ ಇನ್ನು ಡೀಟೇಲ್ ಸ್ಟಡಿ ಇರುತ್ತೆ ಲೆವೆಲ್ 2 ಅಲ್ಲಿ. ಹಾಗೂ ಲೆವೆಲ್ 3 ಅಲ್ಲಿ ನೀವೇ ಪ್ರೆಸೆಂಟೇಶನ್ ಮಾಡುವಂತದ್ದು. ಲೈಕ್ ಪ್ರೆಸೆಂಟೇಶನ್ ಮಾಡಿ ಲೈಕ್ ಆಫ್ಟರ್ ಇಯರ್ ಲೈಕ್ ನೀವು ಕ್ಲಾಸ್ ಕೊಡ್ಬೋದು. ಲೈಕ್ ಅಂದ್ರೆ ನೀವು ಟೀಚರ್ಸ್ ಆಗ್ಬೋದು. ಅಂದ್ರೆ ಈ ಕೃಷ್ಣ ಪ್ರಜ್ಞೆಯನ್ನ ಬೇರೆಯವರಿಗೆ ಹೇಳ್ಕೊಡ್ಬೋದು. ಸೊ ಹೀಗೆ ಬೇರೆ ಬೇರೆ ಲೆವೆಲ್ಸ್ ಇದೆ. ಅದಕ್ಕೆ ಬೇರೆ ಪುಸ್ತಕಗಳ ಅಡಿಷನಲ್ ಬುಕ್ಸ್ ಎಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಅದಾದ ನಂತರ ಇಲ್ಲಿ ಡೊನೇಷನ್. ಸೊ ಯಾರಾದ್ರೂ ಟೆಂಪಲ್ಗೆ ಡೊನೇಟ್ ಮಾಡ್ಬೇಕು ಅಂತಿದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಡೊನೇಟ್ಗೆ ಬಂದು ಇಲ್ಲಿ ಎಲ್ಲ ಯಾವ್ಯಾವ ಸೇವೆಗಳಿದೆ ಎಲ್ಲದ್ರ ಬಗ್ಗೆ ಇದೆ. ಹಾಗೂ ಇದು ನಮ್ಮ ಟೆಂಪಲ್ ಇದು ಆಕ್ಚುಲಿ ಈಗ ಕುಲಾಯ್ ಇಲ್ಲಿ ಬರ್ತಾ ಇದೆ ಹೊಸ ಟೆಂಪಲ್. ಈಗ ಸದ್ಯದಲ್ಲಿ ಇರುವಂತದ್ದು ರೆಂಟೆಡ್ ಅದು. ಸೊ ಈಗ ನ್ಯೂ ಟೆಂಪಲ್ ಜಾಗ ತಗೊಂಡಿದೀವಿ. ಸೊ ಇಲ್ಲಿ ಬರ್ತಾ ಇದೆ ಅದು, ಅಂದ್ರೆ ಬಿಗ್ ಟೆಂಪಲ್. ಸೊ ಹಾಗಾಗಿ ಬೇರೆ ಬೇರೆ ಸೇವೆಗಳಿದೆ, ಅದನ್ನ ನೀವು ಇಂಟ್ರೆಸ್ಟ್ ಇರೋರು ಮಾಡ್ಬೋದು ಅಥವಾ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ಹೀಗೆ ಹೀಗೆ ಇದಲ್ಲದೆ ನಿಮಗೆ ಇಲ್ಲಿ ಫ್ರೀ ರಿಸೋರ್ಸಸ್ ಅಂತ ಹೇಳಿದೆ. ಸೊ ರಿಜಿಸ್ಟರ್ ಅಲ್ಲಿ ಫ್ರೀ ರಿಸೋರ್ಸಸ್ ಅಲ್ಲಿ ನಿಮಗೆ ಎಲ್ಲ ಲೈಕ್ ಭಗವದ್ಗೀತೆದು ಫ್ರೀ ಕಾಪಿ ನಿಮಗೆ ಕನ್ನಡದ್ದು ನೀವು ಇಲ್ಲಿ ಬಂದು ಕ್ಲಿಕ್ ಮಾಡಿ ಇದನ್ನ ಡೌನ್ಲೋಡ್ ಮಾಡ್ಬೋದು ಕನ್ನಡದ್ದು. ಸೊ ನಿಮಗೆ ಹೀಗೆ ಯಥಾರೂಪ. ಸೊ ಯಾರ ಹತ್ರ ಈಗ ಹಾರ್ಡ್ ಕಾಪಿ ಇಲ್ವೋ, ಪುಸ್ತಕ ಇಲ್ವೋ, ಅವ್ರು ಇಲ್ಲಿಂದ ನೀವು ರೆಫರ್ ಮಾಡ್ಬೋದು. ನಿಮ್ಗೆ ಯಾವ್ದೇ ಶ್ಲೋಕದ ಯಾವ್ದಾದ್ರು ಡೌಟ್ ಇದ್ರೆ ನೀವು ಇಲ್ಲಿಗೆ ಹೋಗಿ ರೆಫರ್ ಮಾಡ್ಬೋದು. ಇದನ್ನ ಡೌನ್ಲೋಡ್ ಮಾಡೋ ಆಪ್ಷನ್ ಸಹ ಇದೆ ನಿಮಗೆ. ಸೊ ಭಗವದ್ಗೀತೆ ಬುಕ್, ಹಾಗೂ ಇದು 108 ಇಂಪಾರ್ಟೆಂಟ್ ಶ್ಲೋಕ. ಹಾಗೂ ಇದು ನಮ್ಮ ವೇದ ಬೇಸ್ ಅಂತ ಹೇಳಿ, ನೀವು ಲೈಕ್ ಆನ್ಲೈನ್ ಅಂದ್ರೆ ಇದು ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಇದೆ. ಇಲ್ಲಿ ನಿಮಗೆ ಸುಮಾರು ಎಲ್ಲಾ ಪುಸ್ತಕಗಳು ಆಚಾರ್ಯರು ಬರ್ದಿರುವಂತದ್ದು ಎಲ್ಲಾ ಪುಸ್ತಕಗಳನ್ನು ಇಲ್ಲಿ ಆಕ್ಸೆಸ್ ಇದೆ. ನಿಮಗೆ ಯಾವ್ದು ಬೇಕಾದ್ರೂ ಆನ್ಲೈನ್ ಅಲ್ಲಿ ಓದ್ಬೋದು. ಸೊ ಇದು ನಮ್ದು ವೇದ ಬೇಸ್ ಅಂತ ಹೇಳಿ. ಸೊ ಎಲ್ಲ ನಿಮಗೆ ವೆಬ್ಸೈಟಿಗೆ ಹೋಗಿ ಸ್ವಲ್ಪ ಬ್ರೌಸ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ಇಲ್ಲೇ ಸಿಗತ್ತೆ. ನಾನೀಗ ಮತ್ತೆ ಸ್ಲೈಡಿಗೆ ಹೋಗ್ತೀನಿ. ಸೊ ಇದು ಪ್ರಭುಜಿ ಚೇಂಜ್ ಆಯ್ತಲ್ಲ? ಯೂಟ್ಯೂಬ್ ಬರ್ತಾ ಇದೆಲ್ಲ? ಓಕೆ. ನಾಟ್ ಆಡಿಬಲ್? ಇಲ್ಲ, ಆಡಿಬಲ್ ಇದೆ. ಆಡಿಬಲ್ ಉಂಟಪ್ಪ. ಓಕೆ ಓಕೆ. ಸೊ ಇದು ಯೂಟ್ಯೂಬ್ ಚಾನೆಲ್. ಸೊ ಇಸ್ಕಾನ್ ರಾಧಾ ಗೋವಿಂದ್ ಟೆಂಪಲ್ ಮ್ಯಾಂಗ್ಳೂರ್ ಅಂತ ಇದೆ.
ಸೊ ನೀವು ಈ ನೇಮ್ ನೋಡ್ಕೊಳ್ಳಿ. ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಲಿಂಕ್ ಅನ್ನು. ಸೊ ಜಸ್ಟ್ ಶೋ ಯು. ಸೊ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ನೋಡಿದ್ರೆ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಅಂದ್ರೆ ಎಲ್ಲ ಅಪ್ಡೇಟ್ಸ್ ಇರುತ್ತೆ, ಏನೇನ್ ಆಗಿದೆ. ಸೊ ಕೀರ್ತನ್, ಭಜನ್ಸ್, ಭಾಗವತಂ ಕ್ಲಾಸಸ್, ಆಕ್ಟಿವಿಟೀಸ್ ಟೆಂಪಲ್ ಅಲ್ಲಿ ಆಗುವಂತದ್ದು ಎಲ್ಲ. ಸೊ ಮೇನ್ ಆಗಿ ನೀವು ಅಂದ್ರೆ ನೀವು ಕ್ಲಾಸ್ ಇಂದು ಅಪ್ಡೇಟ್ ನಿಮಗೆ ಎವ್ರಿ ಡೇ ಆಗಿದ ತಕ್ಷಣ ನಾವು ಅಪ್ಲೋಡ್ ಮಾಡ್ತೀವಿ. ಎವ್ರಿ ಡೇ ಅಂದ್ರೆ ನಾನೀಗ ಇವಾಗ ಕ್ಲಾಸ್ ಆದ್ರೆ ಇವತ್ತೇ ನಾನು ಇವತ್ತಿನ ದಿನದಲ್ಲೇ ಅಪ್ಲೋಡ್ ಮಾಡಿರ್ತೀನಿ ಅದು ಯೂಟ್ಯೂಬ್ ಅಲ್ಲಿ. ಸೊ ನಿಮಗೆ ಅದು ಆಕ್ಸೆಸ್ ಅಂದ್ರೆ ಗೊತ್ತಾಗ್ತಾ ಇರುತ್ತೆ, ಇಂಟಿಮೇಶನ್ ಬರುತ್ತೆ ಅಪ್ಲೋಡ್ ಆಗಿದ ತಕ್ಷಣ. ಸೊ ಇದು ಫೇಸ್ಬುಕ್ ಪೇಜ್. ಸೊ ಫೇಸ್ಬುಕ್ ಅಲ್ಲಿ ನೀವು ಆಡ್ ಆಗಿ. ಸೊ ಇದು ಜಸ್ಟ್ ನೀವು ಜಾಯಿನ್ ಮಾಡಿ, ಅಂದ್ರೆ ನಿಮಗೆ ಫ್ಯೂಚರ್ ಅಲ್ಲೂ ಏನೆಲ್ಲ ಅಪ್ಡೇಟ್ಸ್ ಇರುತ್ತೆ, ಟೆಂಪಲ್ ಅಲ್ಲಿ ಆಗುವಂತ ಏನಾದ್ರು ಫಂಕ್ಷನ್ಸ್ ಇರ್ಬೋದು, ಸೊ ಅದೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅಥವಾ ಏನೇ ಆದ್ರೂ ಪ್ರೋಗ್ರಾಮ್ಸ್ ಆಗ್ತಾ ಇದ್ರು ಎಲ್ಲಾನು ಇಲ್ಲಿ ನಿಮಗೆ ಲೈವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಇದನ್ನ ಫೇಸ್ಬುಕ್ ಅಲ್ಲಿ ನೀವು ಆಡ್ ಮಾಡ್ಕೊಳ್ಳಿ, ಅಂದ್ರೆ ಲೈಕ್ ಮಾಡಿದ್ರೆ ಆಯ್ತು, ಜಾಯಿನ್ ಆಗಿ ನಮ್ ಜೊತೆ ಕನೆಕ್ಟ್ ಆಗಿ. ಸೊ ಪ್ರಭುಜಿ ಫೇಸ್ಬುಕ್ ಬಂತಲ್ಲ? ಬಂತು. ಅಲ್ಲ, ಫೇಸ್ಬುಕ್ ಅಂದ್ರೆ ಸ್ಕ್ರೀನ್ ಬಂತ ಅಷ್ಟೇ. ಅದೇ ಸ್ಕ್ರೀನ್. ಎಸ್. ಸೊ ಇದು ನಾನು ಆಲ್ರೆಡಿ ಡೈಲಿ ಕ್ವಿಜ್ ಬಗ್ಗೆ ಹೇಳಿದೆ. ಸೊ ಇದು ಪುಸ್ತಕ ಪರ್ಚೇಸ್ ಮಾಡೋದು ನಾನೀಗ ನಿಮ್ಗೆ ತೋರಿಸ್ಕೊಟ್ಟೆ ಹೇಗೆ ಅಂತ ಹೇಳಿ. ಸೊ ಹೇಗೆ ಪ್ರಶ್ನೆ ಕೇಳುವಂತದ್ದು ಕ್ಲಾಸ್ ಅಲ್ಲಿ ಅಂತ ಹೇಳಿದ್ರೆ, ಮೊದಲಿಗೆ ನೀವು ನಿಮ್ಮ ಅಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಕೇಳ್ಬೋದು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ನಾವು ಚಾಟ್ ಬಾಕ್ಸ್ ಓಪನ್ ಇಟ್ಟಿರ್ತೀವಿ, ಅದರಲ್ಲಿ ನೀವು ಪ್ರಶ್ನೆ ಹಾಕ್ಬೋದು. ಅಂದ್ರೆ ಆಫ್ಟರ್ ದ ಸೆಷನ್, ಇದು ಕ್ಲಾಸ್ ಆಗ್ಬೇಕಾದ್ರೆ ಯಾರು ಚಾಟ್ ಹಾಕ್ಬೇಡಿ, ಸೆಷನ್ ಮುಗ್ದ ಮೇಲೆ ನಿಮ್ಮ ಪ್ರಶ್ನೆಗಳನ್ನ ಹಾಕಿ. ಯಾಕಂದ್ರೆ ನೀವು ಕ್ಲಾಸ್ ಆಗುವಾಗ ಹಾಕಿದ್ರು ನಾವು ನೋಡಕ್ ಆಗಲ್ಲ, ಸೊ ಆನ್ಸರ್ ಮಾಡಕ್ ಆಗಲ್ಲ. ಮತ್ತೆ ಯಾವ್ದೇ ಒಂದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಥವಾ ನೀವು ಅಡ್ಮಿನ್ ಅಥವಾ ನನ್ನನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸೊ ಇದು ಕ್ಲಾಸ್ ಎಟಿಕೆಟ್ ಅಂತ ಹೇಳಿ, ಅಂದ್ರೆ ಕ್ಲಾಸಿಗೆ ಒಂದು 5 ನಿಮಿಷ ಮೊದಲೇ ಜಾಯ್ನ್ ಆಗುವಂಥದ್ದು, ಹಾಗೂ 15 ದಿನನೂ ರೆಗ್ಯುಲರ್ ಆಗಿ ಬನ್ನಿ. ಸೊ ಮತ್ತೆ ಒಂದು ರೆಸ್ಪೆಕ್ಟ್ಫುಲ್ ಆಗಿರುವಂತದ್ದು ಟೀಚರ್ಸ್ ಆಗ್ಲಿ, ಮತ್ತೆ ಬೇರೆ ಕೋ ಪಾರ್ಟಿಸಿಪೆಂಟ್ಸಿಗೂ ಕೂಡ. ಅಂದ್ರೆ ಏನೇ ರಿಲೇಟೆಡ್ ನಿಮ್ಮ ಮೆಸೇಜ್ ಇದ್ರು ಅದು ಕೋರ್ಸ್ ರಿಲೇಟೆಡ್ ಇರಬೇಕು, ನೋ ಪರ್ಸನಲ್ ಮೆಸೇಜಸ್. ಸೊ ಏನೇ ಕೋರ್ಸ್ ರಿಲೇಟೆಡ್ ಇದ್ರು ಅದನ್ನ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು. ಮತ್ತೆ ಪರ್ಸನಲ್ ರಿಲೇಟೆಡ್ ಅಂದ್ರೆ ನಿಮಗೆ ಸ್ಪಿರಿಚುಯಾಲಿಟಿ ರಿಲೇಟೆಡ್ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಆಸ್ಕ್ ಎನಿ ಡೌಟ್ಸ್. ಮತ್ತೆ ಮೇಂಟೈನ್ ಡೆಕೋರಮ್ ಅಂಡ್ ಅಂತ ಹೇಳಿದ್ರೆ, ಈಗ ಕೆಲವು ಜನ ಏನ್ ಮಾಡ್ತಾರೆ, ವಿಡಿಯೋಸ್ ಆನ್ ಮಾಡಿರ್ತಾರೆ, ಬಟ್ ಅಂದ್ರೆ ರಾಂಗ್ ಪೋಸ್ಟರ್ಸ್ ಅಲ್ಲಿ ಅಥವಾ ಮಲ್ಕೊಂಡು ನೋಡುವಂಥದ್ದು. ಸೊ ಇದೆಲ್ಲ ಡೆಕೋರಮ್ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಕ್ಲಾಸ್ ಅಲ್ಲಿ ಅಂತ ಹೇಳುವಾಗ ನಾವು ಅಂದ್ರೆ ಡಿಸೆಂಟ್ ಆಗಿರ್ಬೇಕು. ಅಥವಾ ನೀವು ವಿಡಿಯೋ ಆಫ್ ಮಾಡಿ, ಆ ತರ ಇದ್ರೆ. ಇಲ್ಲ ನೀವೇನೋ ಪರ್ಸನಲ್ ವರ್ಕ್ ಅಲ್ಲಿ ಎಲ್ಲೋ ಇದ್ದೀರಾ ಅಂದ್ರೆ ಜಸ್ಟ್ ಸ್ವಿಚ್ ಆಫ್ ಯುವರ್ ವಿಡಿಯೋ, ಬಿಕಾಸ್ ಅದು ಬೇರೆಯವರಿಗೆ ಡಿಸ್ಟ್ರಾಕ್ಟ್ ಆಗುತ್ತೆ, ಬೇರೆ ಕೋ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಅಂಡ್ ಅದು ಒಳ್ಳೇದು ಕಾಣಲ್ಲ ಅದು. ಮತ್ತೆ ನಿಮ್ಮ ಹೆಸರಲ್ಲಿ ಜಾಯ್ನ್ ಆಗಿ. ತುಂಬಾ ಜನ ಮೊಬೈಲ್ ನಂಬರ್ಸ್, ಮೊಬೈಲ್ ನೇಮ್, ರೆಡ್ಮಿ, ಐಫೋನ್ ಈ ತರ ಎಲ್ಲ ಜಾಯ್ನ್ ಆಗ್ತಾರೆ, ಬಟ್ ಪ್ಲೀಸ್ ಜಾಯಿನ್ ನಿಮ್ಮ ಹೆಸರಲ್ಲಿ ಜಾಯ್ನ್ ಆಗಿ. ಮತ್ತೆ ಕ್ಲಾಸ್ ಮಧ್ಯದಲ್ಲಿ ಪ್ರಶ್ನೆ ಕೇಳೋಂಗಿಲ್ಲ. ಹಾಗೂ ಮತ್ತು ಎವ್ರಿ ಡೇ ನೀವು ಸೇಮ್ ಡೇನ ಕ್ವಿಜ್ ಸಾಲ್ವ್ ಮಾಡಿ, ಎವ್ರಿ ಡೇ ಕ್ಲಾಸಸ್ ಏನಿದೆ. ಸೊ ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನೀವು ಆ ಪ್ರಶ್ನೆಗಳು ನಿಮ್ದು ಏನಿದೆ ಆಫ್ಟರ್ ದ ಸೆಷನ್, ಪ್ಲೀಸ್ ಅದು ಆದಷ್ಟು ನಿಮ್ಮ ಚಾಪ್ಟರ್ಗೆ ರಿಲೇಟೆಡ್ ನ ಕೇಳಿ, ಅಥವಾ ಭಗವದ್ಗೀತಾ, ಬಟ್ ನಾಟ್ ಔಟ್ಸೈಡ್. ನಾ ಎಲ್ಲೋ ಓದಿ ಬೇರೆ ಪುಸ್ತಕಗಳ ರಿಲೇಟೆಡ್ ಎಲ್ಲ ಅಂದ್ರೆ ಇಲ್ಲಿ ತರಬೇಡಿ. ಸೊ ಓನ್ಲಿ ಭಗವದ್ಗೀತಾ ರಿಲೇಟೆಡ್ ಹಾಗೂ ಚಾಪ್ಟರ್ ರಿಲೇಟೆಡ್. ಸೊ ಇದು ವೇದ ಬೇಸ್ ತೋರಿಸಿದೆ ನಾನಾಗ ನಿಮಗೆ. ಸೊ ಇದೆಲ್ಲ ಮೇನ್. ಇದರಲ್ಲಿ ಏನಾದ್ರೂ ಕ್ವಶನ್ ಇದೆಯಾ ನಿಮಗೆ? ಸೊ ಅದಾದ್ಮೇಲೆ ನಾನು ಇಂಟ್ರೊಡಕ್ಷನ್ ತಗೊಳ್ತೀನಿ ಪ್ರಭುಪಾದ್. ಸೊ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡ್ಬೋದು, ನಾನು ಇಂಟ್ರೊಡಕ್ಷನ್ ಆಮೇಲೆ ತಗೊಳ್ತೀನಿ. ಹರೇ ಕೃಷ್ಣ. ಅರ್ಥ ಆಗಿದೆಯಾ ಎಲ್ಲರಿಗೂ?
I'll unmute all. 1 second. Hare Krishna. Ha. ಹರೇ ಕೃಷ್ಣ ಹರೇ ಕೃಷ್ಣ. Hare Krishna. Hare Krishna. ಹೇಳಿ ಹರೇ ಕೃಷ್ಣ ಮೇಡಮ್. ಹಾ, ಅರ್ಥ ಆಗಿದೆ ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ? ಕ್ಲಿಯರ್ ಇದೆ ಅಲ್ಲ? ಅರ್ಥ ಆಗಿದೆ ಹಾ. ಓಕೆ ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ನೀವು ಹೇಳಿದ್ದು ಇವಾಗ ತುಂಬಾ ಜನಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ಇಷ್ಟು ದಿವಸ ಇದೊಂದು ಈ ತರ ಒಂದು ಆಪ್ಷನ್ ಇರ್ಲಿಲ್ಲ. ಬಟ್ ಈಗ ಏನಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲದನ್ನ ಕಂಪ್ಲೀಟ್ ಒಂದು ಕೋರ್ಸ್ಗೆ ಏನ್ ಬೇಕು ಸೊ ಅದನ್ನೆಲ್ಲ ಒಂದು ಫಸ್ಟ್ ಡೇನೆ ಇನ್ಫಾರ್ಮೇಶನ್ ಕೊಡ್ತಾರೆ ಅದಕ್ಕೆ. ಸೊ ಅವ್ರು ಈಸಿಲಿ ಇದೆಲ್ಲ ಅಟೆಂಡ್ ಮಾಡ್ಬೋದು. ಅವ್ರಿಗೆ ಯಾವ ಕನ್ಫ್ಯೂಷನ್ಸ್ ಇರಲ್ಲ. ಸೊ ದೇ ಆರ್ ವೆರಿ ಲಕ್ಕಿ ಅಂತ ಹೇಳ್ಬೋದು ಮಾತಾಜಿ. ಸೊ ನಮ್ ಬ್ಯಾಚ್ಗೆಲ್ಲ ಈ ತರ ಇರ್ಲಿಲ್ಲ. ಸೊ ಎಲ್ಲಾರು ಯುಟಿಲೈಸ್ ಮಾಡ್ಕೋಬಹುದು ಅಂತ ನಂದೊಂದು. ಸೊ ಎವ್ರಿ ಡೇ ಅಂದ್ರೆ ನ್ಯೂ ಲರ್ನಿಂಗ್ ಎವ್ರಿ ಟೈಮ್ ಇಟ್ಸ್ ಆಲ್ವೇಸ್ ಇರಲ್ಲ. ಅಂದ್ರೆ ಹೊಸದ್ ನಾವು ಕಲಿತಾ ಇರ್ತೀವಿ, ಹೊಸದ್ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಈ ಬ್ಯಾಚ್ ಅಂತೂ ಲಕ್ಕಿ ಅಂತ ಅನ್ಸಿತ್ತು ನನಗೆ. ಫಸ್ಟ್ ಟೈಮ್ ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಗೊತ್ತಾಗ್ತಾ ಇದೆ. ಸೊ ಎಲ್ರಿಗೂ ಯೂಸ್ಫುಲ್ ಆದ್ರೆ ಅಷ್ಟೇ, ನಮ್ಗೆ ಅದೇ ಬೇಕಾಗಿರೋದು ಅಷ್ಟೇ, ಎಲ್ಲರಿಗೂ ಯೂಸ್ಫುಲ್ ಆಗ್ಬೇಕಂತ. ಓಕೆ, ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಎಲ್ಲರಿಗೂ ಅರ್ಥ ಆಗಿದೆ ಅಂತ? ಹಾ ಹೇಳಿ. ಬುಕ್ಸ್ ಹೇಳಿದ್ರಲ್ಲ, ಭಗವದ್ಗೀತಾ ಯಥಾರೂಪ ಮತ್ತೆ ನನ್ನ ಹತ್ರ ಆಲ್ರೆಡಿ ಆ ಬುಕ್ ಇದೆ. ಅದ್ರ ಬದಲು ಬೇರೆ ಬುಕ್ ಬರುತ್ತೆ ಇದಕ್ಕೆ ಹಾ ಮಾಡ್ಬೋದು. ನೀವು ಕೃಷ್ಣ ಬುಕ್ ಬರುತ್ತೆ ಬೇಕಾದ್ರೆ, ನಾವು ಅದ್ರ ಬದಲು ನಿಮಗೆ ಅಂದ್ರೆ ಕೃಷ್ಣ ಬುಕ್ ಜೊತೆಗೆ ಬೇರೆ 2 ಬುಕ್ ತಗೋಬಹುದು 600 ಅಲ್ಲಿ. ಹೌದಾ ಆಪ್ಷನ್? ಹಾ, ನೀವು ನನಗೆ ಸಪರೇಟ್ ಮೆಸೇಜ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ, ಗೈಡ್ ಮಾಡ್ತೀನಿ. ಅಥವಾ ಬೇರೆ ಯಾವ್ದಾದ್ರು ಅಂದ್ರೆ ಆ ರೇಂಜ್ ಅಲ್ಲಿ ಬರೋ ತರ ಇದ್ರೆ ನಿಮ್ಗೆ, ಅಂದ್ರೆ ಆ 2 ಬುಕ್ ಜೊತೆ ಬೇರೆ ಬುಕ್ ಬೇಕಲ್ಲ ನಿಮಗೆ? ಅದೇ ಜಪಮಾಲ ಮತ್ತೆ ಕಾನ್ಶಿಯಸ್ ಇನ್ನೊಂದು ಹೇಳಿರಲ್ಲ ಯಥಾರೂಪ ಬೇಡ, ಅದನ್ನ ಹತ್ರ ಆಲ್ರೆಡಿ ಇಂಗ್ಲಿಷ್ ಇದೆ, ಕನ್ನಡನೂ ಇದೆ. ಬೇರೆ ಇದ್ರೆ ಹಾ ಬೇರೆ ಓಕೆ. ಇದು 2 ಬುಕ್ ಮತ್ತೆ ಜಪಮಾಲ ಬೇಕಾ ನಿಮಗೆ? ಹಾ ಓಕೆ, ನಾನು ಅದು ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ ಅದು ಎಷ್ಟಾಗ್ಬೋದು ಅಂತ ಹೇಳಿ. ನಾನು ಜಸ್ಟ್ ಮೆಸೇಜ್ ಮಾಡಿ. ಸರಿ, ಥ್ಯಾಂಕ್ಸ್. ಹರೇ ಕೃಷ್ಣ. ಓಕೆ, ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಮಾತಾಜಿ, ನನ್ನ ಹತ್ರನೂ ಆಲ್ರೆಡಿ ಯಥಾರೂಪ ಬುಕ್ ಉಂಟು ಕನ್ನಡ ವರ್ಷನ್ದು. ಮತ್ತೆ ಜಪಮಾಲ ಇಲ್ಲ ಮಾತಾಜಿ, ಅದನ್ನ ಮಾತ್ರ. ಜಪಮಾಲೆ ಅಂದ್ರೆ ನಿಮಗೆ ಸಪರೇಟ್ ಆಗಿ ಆಪ್ಷನ್ ಇದೆ ಮಾತಾಜಿ, ನಾನು ತೋರಿಸಿದ್ನಲ್ಲ. ಲೈಕ್ 200, 700, 500 ಅಂದ್ರೆ ತುಳಸಿ ಮಾಲಾ ಮತ್ತೆ ನೀಮ್ ಬೀಡ್, ಆತರ ಬೇರೆ ಬೇರೆ ಇದೆ. ಬೇಡ, ಇನ್ನೊಂದ್ಸಲಿ ಮಾಡಿಸ್ಕೋಬೇಡ. ಓಕೆ ಮಾತಾಜಿ, ಆಯ್ತು. ಓಕೆ, ನಾವದು ಗ್ರೂಪ್ ಅಲ್ಲಿ ನಾನು ಹಾಕ್ತೀನಿ, ಲೈಕ್ ಓನ್ಲಿ ಜಪಮಾಲದ್ ಕೂಡ ಲಿಂಕ್ ಹಾಕ್ತೀನಿ. ಸೊ ನೀವು ಬೈ ಮಾಡ್ಬೋದು, ಓಕೆನಾ? ಸರಿ, ಆಯ್ತು ಮಾತಾಜಿ. ಹಲೋ ಮಾತಾಜಿ, ನಮಸ್ಕಾರ. ಹಾ ನಮಸ್ಕಾರ, ಹೇಳಿ. ಅದು ನೀವು ಗ್ರೂಪ್ ಅಲ್ಲಿ ಓನ್ಲಿ ಅಡ್ಮಿನ್ ಪಾರ್ಟಿಸಿಪೇಟ್ ಅಂತ ಮಾಡಿದ್ದೀರಾ, ಅದು ನೀವು ತೆಗೆದು ನಮ್ಗೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕು. ಯಾಕೆ ಹೇಳಿದ್ರೆ ನಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅದ್ರಲ್ಲಿ ಕೇಳ್ಬೋದು. ನೀವು ಕ್ಲಾಸ್ ಅಲ್ಲಿ ಕೇಳ್ಬೋದು, ಮತ್ತೆ ಸಪರೇಟ್ ಆಗಿ ಮೆಸೇಜ್ ಮಾಡ್ಬೋದು. ನಾವು ಅಂದ್ರೆ ನೋಡ್ತೀವಿ ಅದು, ಲೈಕ್ ಸಪರೇಟ್ ಆಗಿ ಹಾಕ್ಬೋದು. ನನಗೂ ಹಾಕ್ಬೋದು, ನಿಮ್ಗೆ ಏನಾದ್ರು ಪ್ರಶ್ನೆ. ನೀವು ಪರ್ಸನಲ್ ಅಕೌಂಟಿಗೆ ಹಾಕ್ಬೋದಾ? ಹಾಕ್ಬೋದು. ನನಗೆ ಸಪರೇಟ್. ಮತ್ತೆ ನಂಗೆ ಖಾಲಿ ತುಳಸಿ ಮಾಲ ಬೇಕು, ಬುಕ್ಸ್ ಎಲ್ಲ ಇದೆ ಮೇಡಮ್ ನಮ್ಮ ಹತ್ರ. ತಗೊಳ್ಬೋದು. ನಾನು ಇವತ್ತೇ ಹಾಕ್ತೀನಿ ಜಪ ಲಿಂಕ್ ಗ್ರೂಪ್ ಅಲ್ಲಿ. ಧನ್ಯವಾದಗಳು. ಧನ್ಯವಾದ. ಹಲೋ, ನೋಡಿ ನೀವು ಹೆಸರು ಚೇಂಜ್ ಮಾಡ್ಬೇಕು, 1+. ಎಸ್, ಹರೇ ಕೃಷ್ಣ. ಹಲೋ ಮಾತಾಜಿ. ಹಾ ಹೇಳಿ. ಹರೇ ಕೃಷ್ಣ. ನಾವು ವಾಟ್ಸಪ್ ನಂಬರ್ ಚೇಂಜ್ ಮಾಡ್ಕೋಬೇಕಿದೆ. ಬೇರೆ ನಮ್ಮ ಹಸ್ಬೆಂಡ್ ನಂಬರ್ ಕೊಟ್ಟಿದ್ವಿ, ಈಗ ನನ್ನ ನಂಬರ್ ಹ್ಯಾಂಡ್ ಮಾಡ್ಬೇಕಿದೆ. ಅದಕ್ಕೆ ಏನ್ ಪ್ರಾಸೆಸ್ ಅಂತ? ಈಗ ಇಮೇಲ್ ಐಡಿ ಒಂದೇ ಯೂಸ್ ಮಾಡ್ತೀರಾ ನೀವು? ಇಮೇಲ್ ಐಡಿ ಇಲ್ಲ, ನಂದು ಬೇರೆ ಇದೆ ಇಮೇಲ್ ಐಡಿ. ನೀವು ಮತ್ತೆ ರಿಜಿಸ್ಟರ್ ಮಾಡಿ ಮಾತಾಜಿ, ಮತ್ತೆ ರಿಜಿಸ್ಟರ್ ಮಾಡಿ. ನಿಮ್ಗೆ ಹೇಗೂ ಇಮೇಲ್ ಐಡಿ ಬೇರೆ ಬೇಕಲ್ವಾ? ಮತ್ತೆ ರಿಜಿಸ್ಟರ್ ಮಾಡಿ. ಮತ್ತೆ ರಿಜಿಸ್ಟರ್ ಮಾಡ್ಕೊಂಡ್ಬೋದಾ? ಹಾ, ಮತ್ತೆ ರಿಜಿಸ್ಟರ್ ಮಾಡಿ. ರಿಜಿಸ್ಟ್ರೇಷನ್ದು ಇವತ್ತು ವಾಪಸ್ ಹಾಕ್ತೀವಿ ಗ್ರೂಪ್ ಅಲ್ಲಿ ಲಿಂಕ್. ನಾನೀಗ ತೋರಿಸಿದೀನಿ, ಬಟ್ ನಿಮ್ಗೆ ಹಾಕ್ತೀವಿ ಇನ್ನೊಂದ್ಸತಿ, ನೋ ಪ್ರಾಬ್ಲಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತೆ ಆಗ್ಬೇಕಾದ್ರೆ, ಅಧ್ಯಾಯ ಆಗ್ಬೇಕಾದ್ರೆ ನಾವು ಬುಕ್ ಇಟ್ಕೊಂಡೇ ಮಾಡ್ಬೇಕಾ ಅಥವಾ? ಇಲ್ಲ, ಹಾಗೇನಿಲ್ಲ. ನೀವು ಕ್ಲಾಸ್ ಆಗುವ ಕ್ಲಾಸ್ ನೋಡ್ತಾ ಇರಿ, ಕ್ಲಾಸ್ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ನಿಮಗೆ ಡೌಟ್ ಬಂದಾಗ ನೀವು ಮತ್ತೆ ಅಂದ್ರೆ ರಿವಿಸಿಟ್ ಮಾಡ್ಬೋದು. ಲೈಕ್ ನಿಮಗೆ ಕ್ವಿಸ್ ಪೇಜ್ ಅಲ್ಲಿ ನಿಮಗೆ ನೆಕ್ಸ್ಟ್ ಟ್ಯಾಬ್ ಅಲ್ಲೇನೆ ಅದು ಕೋರ್ಸ್ ಅಂದ್ರೆ PDF ಕೂಡ ಅವೈಲೇಬಲ್ ಇರುತ್ತೆ. ಅಂದ್ರೆ ಅವತ್ತಿನ ದಿನ ಚಾಪ್ಟರ್ ಏನಿದೆ PDF ನಿಮಗೆ ಅಲ್ಲೇ ಕ್ವಿಸ್ ಅಲ್ಲೇ ಅವೈಲೇಬಲ್ ಇರುತ್ತೆ. ಅದನ್ನ ನೀವು ಆಕ್ಸೆಸ್ ಮಾಡ್ಬೋದು. ಮತ್ತೆ ಅದರಲ್ಲಿ ಡೌಟ್ ಏನಾದ್ರು ಇದ್ರೆ ನೀವು ಮತ್ತೆ ಕೇಳ್ಬೋದು, ತೊಂದ್ರೆ ಇಲ್ಲ. ಅಂದ್ರೆ
ಮತ್ತೆ ನೀವು ಓದ್ಬೋದು, ಅಂದ್ರೆ ಅದ್ರ ರಿಲೇಟೆಡ್ ಏನೇನಿದೆ ಶ್ಲೋಕ ಅದನ್ನ ನೀವು ಬುಕ್ ಇಟ್ಕೊಂಡು ಓದ್ಬೋದು ನಂತರ. ಬಟ್ ಕ್ಲಾಸ್ ಟೈಮಲ್ಲಿ ಆಗಲ್ಲ ನಿಮಗೆ, ಅಂದ್ರೆ ಕಾನ್ಸಂಟ್ರೇಷನ್ ಇದಾಗತ್ತಲ್ಲ. ಕ್ಲಾಸ್ ಆಗುವಾಗ ಅಗತ್ಯ ಇಲ್ಲ. ಕ್ಲಾಸ್ ಆಗುವಾಗ ಬೇಕಿದ್ರೆ ನೀವು ನೋಟ್ಸ್ ತರ ಏನಾದ್ರು ಡೌಟ್ಸ್ ಬರ್ಕೊಂಡು ಮತ್ತೆ ಕೇಳ್ಬೋದು. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ನಾನೀಗ ಅದು ಕ್ವಿಜ್ ತಗೊಂಡೆ. ಫಸ್ಟ್ ಔಟ್ ಆಫ್ 10 9 ಕ್ವೆಶನ್ಸ್ ಮಾತ್ರ ರೈಟ್ ಇತ್ತು. ಅದೇನ್ ತೊಂದ್ರೆ ಇಲ್ಲಲ್ಲ? ಮತ್ತೆ ರೀಕ್ವೆಸ್ಟ್ ಏನಿಲ್ಲ, ತೊಂದ್ರೆ ಇಲ್ಲ. ಇದು 0 ಡೇ ಇದೆ ಆಕ್ಚುಲಿ, ನಿಮ್ಗೆ ಕೌಂಟ್ ಆಗಲ್ಲ. ಹಾಗೂ ನಿಮಗೆ 80% ಕರೆಕ್ಟ್ ಇರ್ಬೇಕು. ಮತ್ತೆ 5 ಚಾನ್ಸಸ್ ಇದೆ. 5 ಟೈಮ್ಸ್ ಅಂದ್ರೆ ಮಿಸ್ಟೇಕ್ ಆದ್ರೂನು ಲೈಕ್ ಇಟ್ಸ್ ಓಕೆ. ಲೈಕ್ ಫಸ್ಟ್ ಟೈಮ್ ನೀವು ಮಿಸ್ಟೇಕ್ ಆಯ್ತಲ್ಲ, ನೀವು ರಿವಿಸಿಟ್ ಮಾಡಿ PDF ಎಲ್ಲ ಓದಿ ಮತ್ತೆ ತಗೊಳ್ಳಿ ಕ್ವಿಜ್. ಆಗ ತಗೊಂಡೆ, ರೀಕ್ವೆಸ್ಟ್ ತಗೊಂಡೆ, 10 ಕ್ವೆಶನ್ ಕರೆಕ್ಟ್ ಆಯ್ತು. ಸೊ ಇದು ಜನರಲ್ ಕ್ವಿಜ್. ಸೊ ಇದೇ ತರ ನಿಮಗೆ ನಾರ್ಮಲ್ ಕ್ವಿಜ್ ಅಲ್ಲಿ ನಾಳೆಯಿಂದ 5 ಅಟೆಂಪ್ಟ್ಸ್ ಇದೆ. 5 ಅಟೆಂಪ್ಟ್ಸ್. ಥ್ಯಾಂಕ್ ಯು. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಚಾಟ್ ಅಲ್ಲಿ ಏನಾಗುತ್ತೆ? ವಿಡಿಯೋ ಈ ಝೂಮ್ ರೆಕಾರ್ಡಿಂಗ್ ಸಿಗುತ್ತೆ ಮಾತಾಜಿ, ಮಾನಸ ಮಾತಾಜಿ, ರೆಕಾರ್ಡಿಂಗ್ ಸಿಗುತ್ತೆ. ಇದನ್ನ ನಾನು ಪೋಸ್ಟ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಓಕೆ, ಈಗ ನಾವು ಹಾಗಾದ್ರೆ ಕ್ಲಾಸ್ ಪ್ರಶ್ನೆ ಆಯ್ತು ಅನ್ಕೊಳ್ತೀನಿ ನಾನು. ಸೊ ನಾವು ಕ್ಲಾಸ್ ಇಂಟ್ರೊಡಕ್ಷನ್ ಅಂದ್ರೆ ಏನಂತ ಹೇಳಿದ್ರೆ, ಈಗ ನಾಳೆ ದಿನ ನಾವು ಡೈರೆಕ್ಟ್ ಆಗಿ ಚಾಪ್ಟರ್ 1ಕ್ಕೆ ಹೋಗ್ಬೋದು. ಇಲ್ಲಾಂದ್ರೆ ಯೂಶಲಿ ನಾವೇನ್ ಮಾಡ್ತೀವಿ, ಪ್ರಭುಪಾದ ಇಂಟ್ರೊಡಕ್ಷನ್ ನಾವು ಮೊದಲನೇ ದಿನದಲ್ಲಿ ಸೇರಿಸ್ತೀವಿ. ಸೊ ಇವತ್ತು ಸೊ ಪ್ರಭುಪಾದ ಇಂಟ್ರೊಡಕ್ಷನ್ ಇವತ್ತೇ ತೋರಿಸಿ, ನಾಳೆಯಿಂದ ಚಾಪ್ಟರ್ 1 ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ಹರೇ ಕೃಷ್ಣ. ನೇತ್ರ ಮಾತಾಜಿ, ಇದು ವಿಸಿಬಲ್ ಇದೆಯಾ ಸ್ಕ್ರೀನ್? ಹೌದು ಮಾತಾಜಿ, ವಿಸಿಬಲ್ ಇದೆ. ಯಾವ 18 ದಿನಗಳಲ್ಲಿ 18 ದಿನಗಳಲ್ಲಿ ಭಗವದ್ಗೀತೆಯನ್ನು ತಿಳಿಯಿರಿ ಬಂದಿದೆ ಮಾತಾಜಿ. ಓಕೆ, ಧನ್ಯವಾದ. ಓಕೆ, ಸೊ ಈಗ ನಮ್ಗೆ ನಾನು ಡೈರೆಕ್ಟ್ ಇಂಟ್ರೊಡಕ್ಷನ್ಗೆ ಹೋಗ್ತೀನಿ. ಸೊ ನಾಳೆಯಿಂದ 18 ಡೇಸ್ ನಾವು ಶುರು ಮಾಡೋಣ. ಸೊ ಎಲ್ಲರಿಗೂ ಈ 18 ದಿನಗಳಲ್ಲಿ ಭಗವದ್ಗೀತೆಯನ್ನು ತಿಳಿಯಿರಿ. ಸೊ ಈ ಒಂದು ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ದಿನ ನಾವು ಪ್ರಭುಪಾದ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಅಂದ್ರೆ ಅವರ ಒಂದು ಬಾಲ್ಯ ಹೇಗಿತ್ತು, ಸೊ ಅವ್ರು ಹೇಗೆ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಹೇಗೆ ಮೇಲೆ ಅಂದ್ರೆ ಈ ತರ ಒಂದು ದೊಡ್ಡ ಹೆಸರು ಮಾಡಿದೆ ಇವತ್ತಿನ ದಿನ ಇಸ್ಕಾನ್. ಬಟ್ ಅದ್ರ ಹಿಂದೆ ಅವರ ಪರಿಶ್ರಮ ಎಷ್ಟಿದೆ ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇವರು ಇಸ್ಕಾನ್ ಸಂಸ್ಥಾಪಕ ಆಚಾರ್ಯ ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್. ಸೊ ಅವರ ಒಂದು ಬೋಧನೆಗಳ ಆಧಾರದ ಮೇಲೆ ನಾವು ಈ 18 ದಿನದಲ್ಲಿ ಏನು ಕಲಿತಾ ಇದ್ದೀವಿ ಭಗವದ್ಗೀತೆ. ಸೊ ಅವರ ಒಂದು ಅವ್ರು ಬರ್ದಿರುವಂತ ಪುಸ್ತಕ ಭಗವದ್ಗೀತಾ ಯಥಾರೂಪ. ಈ ಒಂದು ಪುಸ್ತಕದ ಅಲ್ಲಿ ಅವರು ಕೊಟ್ಟಿರುವಂತ ಬೋಧನೆಗಳ ಆಧಾರದ ಮೇಲೆ ನಾವು ಕಲಿಯಲಿದ್ದೇವೆ. ಸೊ ನಾನು ಈಗ ನಿಮಗೆಲ್ರಿಗೂ ಒಂದು ವಿಡಿಯೋ ತೋರ್ಸಕ್ ಇಷ್ಟಪಡ್ತೀನಿ. ಬಿಫೋರ್ ಐ ಸ್ಟಾರ್ಟ್ ಇಂಟ್ರೋ, ಪ್ರಭುಪಾದ್ ಒಂದು ವಿಡಿಯೋ ನೋಡೋಣ. just 2 minutes video. ಸೊ ಇದು ಇಂಗ್ಲಿಷ್ ಅಲ್ಲಿ ಇದೆ.
ಮಾತಾಜಿ ಬರ್ತಾ ಇದೆ ಅಲ್ಲ? ಸ್ಕ್ರೀನ್ ಬರ್ತಾ ಇದೆ ಮಾತಾಜಿ, ಆಡಿಯೋ ಬಟ್ ವಾಲ್ಯೂ ಇಲ್ಲ ಮಾತಾಜಿ. ಹೌದಾ, ಒಂದ್ ನಿಮಿಷ. We think we are enjoying, but we are suffering as well. And because we cannot understand what is suffering, suffering there is, sometimes we come to understand, but we are accepting this suffering as enjoy. A man is working very hard, whole day. This is not enjoyment. You have got a car, but you are running at 70 miles speed, going to your business, and there you are earning hundreds and thousands of dollars. So you are thinking that you are enjoying, but this labor is suffering you for it. And in order to forget this suffering, then I take to wine, take to this, take to that, to forget this suffering. So actually we are suffering, but we are accepting it as enjoying. This is called illusion. Anyone who is very much sensuous, very much attached to sense gratification, they are called demons. And those persons who do not indulge in sense gratification, but utilize this body or this life for God realization, Krishna realization, they are called gods. There are the two classes of demon and God. Those who are engaged in God consciousness, they are not God but godly. We are criminals within this material. Okay, that I'll go to my presentation. ಮಾತಾಜಿ ಸ್ಕ್ರೀನ್ ಬಂತಲ್ಲ? ಇಲ್ಲ ಮಾತಾಜಿ, ಇನ್ನ ಬಂದಿಲ್ಲ. ಎಸ್ ಮಾತಾಜಿ, ಅದು ಗೀತಾ ಮಹಾತ್ಮೆ ಬಂದಿದೆ ಮಾತಾಜಿ. ಎಸ್ ಎಸ್. ಓಕೆ, ಗೀತಾ ಮಹಾತ್ಮ್ಯ ಇದು ಶಂಕರಾಚಾರ್ಯರ್ ಬರ್ದಿರೋಂಥದ್ದು. ಸೊ ಇದರದ್ದು ಅಂದ್ರೆ ಈ ಭಗವದ್ಗೀತೆ ಓದೋದ್ರಿಂದ ಏನು ಲಾಭ, ಸೊ ನಮ್ಗೆಲ್ಲ ಇವಾಗ ಯಾವುದೇ ಮಾಡ್ಬೇಕಿದ್ರೆ ಏನು ಲಾಭ ಅಂತ ಬೇಕು ಮೊದ್ಲಿಗೆ ಅಲ್ವಾ? ಸೊ ಭಗವದ್ಗೀತೆ ಓದೋದ್ರಿಂದ ಏನು ಲಾಭ ಅದನ್ನ ನೋಡೋಣ. ಅಂದ್ರೆ ಒಂದು 7 ಶ್ಲೋಕಗಳಿದೆ ಗೀತಾ ಮಹಾತ್ಮ್ಯದ್ದು. ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಮನುಷ್ಯನು ಬದುಕಿನ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಭಯಶೋಕಾದಿವರ್ಜಿತಃ ಎಂದರೆ
ವ್ಯಕ್ತಿಯು ಈ ಬದುಕಿನಲ್ಲಿ ಎಲ್ಲಾ ಭಯಗಳಿಂದ ಬಿಡುಗಡೆ ಹೊಂದಬಹುದು ಮತ್ತು ಅಂತವನ ಮುಂದಿನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಗೀತಾಧ್ಯಾಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾ ಬಸಿ ಸ್ನಾನಂ ಸಂಸಾರ ಮಲನಾಶನಂ. ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂತವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಗೀತಾಸು ಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತಾಂ. ಭಗವದ್ಗೀತೆಯನ್ನು ದೇವೋತ್ತಮ ಪರಮಪುರುಷನೇ ಹೇಳಿರುವುದರಿಂದ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನು ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲಾ ವೈದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಅಗತ್ಯವಿಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು, ಏಕೆಂದರೆ ಅದು ಎಲ್ಲಾ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ಅದನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿದ್ದಾನೆ. ಸೊ ಈಗ ಅಂದ್ರೆ ತುಂಬಾ ಜನ ಕೇಳುವಂಥದ್ದು, ನಾವು ಉಪನಿಷತ್ ಓದ್ಬೇಕಾ ಅಥವಾ ಬೇರೆ ಬೇರೆ ವೇದಗಳು ಓದ್ಬೇಕಾ? ಸೊ ವೇದಗಳದ ಎಲ್ಲ ಸಾರ ಭಗವದ್ಗೀತೆಯಲ್ಲಿ ಇರುವಾಗ ನಾವು ಯಾಕೆ ಬೇರೆ ಎಲ್ಲ ಓದುವಂಥದ್ದು? ಸೊ ಕೃಷ್ಣನೇ ಹೇಳಿದ್ದಾನೆ, ವೇದಶ್ಯ ಸಾಹಂ ಚಾಹಂ ಅಹಮೇವ ವೇದ್ಯೋ ಅಂತ ಹೇಳಿದ್ರೆ ನಾನೇ ವೇದ. ಸೊ ಕೃಷ್ಣ ಹೇಳಿರುವಂತ ಈ ಭಗವದ್ಗೀತೆ ಕೃಷ್ಣನ ಗೀತೆ. ಸೊ ಅದನ್ನ ಓದಿದ್ರೆ ಬೇರೆ ಯಾವುದೇ ಒಂದು ಬೇರೆ ಪುಸ್ತಕಗಳನ್ನ ನೋಡೋ ಅಗತ್ಯ ಇಲ್ಲ ಅಂತ. ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ತ್ರಾದ್ ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿಯು ದೊರಕುತ್ತದೆ ಎಂದ ಮೇಲೆ ಭಗವದ್ಗೀತೆ ಅಮೃತವನ್ನು ಕುಡಿದವನ ವಿಷಯ ಹೇಳುವುದೇನಿದೆ? ಭಗವದ್ಗೀತೆಯು ಮಹಾಭಾರತ ಅಮೃತ ಸರ್ವಸ್ವ. ಅದನ್ನು ಮೂಲ ವಿಷ್ಣುವಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಭಗವದ್ಗೀತೆಯು ದೇವೋತ್ತಮ ಪರಮಪುರುಷನ ಬಾಯಿಂದ ಬಂದಿದೆ. ಗಂಗೆಯು ಭಗವಂತನ ಪಾದಕಮಲಗಳಿಂದ ಹರಿದಿದೆ ಎಂದು ಹೇಳಲಾಗಿದೆ. ಭಗವಂತನ ಬಾಯಿಗೂ ಪದಗಳಿಗೂ ವ್ಯತ್ಯಾಸವಿಲ್ಲ. ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿದೆ, ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಕೃಷ್ಣನ ಅಂಗಗಳಿಗೆ ವ್ಯತ್ಯಾಸ ಇಲ್ಲ. ಅಂದ್ರೆ ಒಂದು ಅಂಗದಿಂದ ಬೇರೆ ಒಂದು ಅಂಗದ ಕೆಲಸ ಮಾಡ್ಬೋದು ಅಂತ. ಅಂದ್ರೆ ಕೃಷ್ಣ ಕಣ್ಣಿಂದ ನಡಿಬಹುದು ಅಥವಾ ಕಿವಿಯಿಂದ ತಿನ್ಬೋದು, ಹೇಗೂ ಅಂದ್ರೆ ಯಾವ ಅಂಗದಿಂದ ಒಂದು ಅಂಗದಿಂದ ಬೇರೆ ಅಂಗದ ಇದು ಮಾಡ್ಬೋದು ಅಂತ ಹೇಳಿ ಭಗವಂತನಿಗೆ. ಸೊ ಕೃಷ್ಣನ ಬಾಯಿಂದ ಇದೆ ಇದು. ಭಗವಂತನ ಬಾಯಿಗೂ ಪಾದಗಳಿಗೂ ವ್ಯತ್ಯಾಸ ಇಲ್ಲ. ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಯು ಗಂಗಾಜಲಕ್ಕೆ ಹೆಚ್ಚಿನ ಮಹತ್ವದವೆಂದು ಅರ್ಥ ಮಾಡಿಕೊಳ್ಳಬಹುದು. 1 ಸೆಕೆಂಡ್. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲಾ ಉಪನಿಷತ್ಗಳ ಸಾರ. ಅದು ಗೋವಿನಂತಿದೆ. ಗೋಪಾಲನಂದನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲಾ ವಿದ್ವಾಂಸರು ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನು ಕುಡಿಯುತ್ತಿದ್ದಾರೆ. ಸೊ ಈಗ ಇದರಲ್ಲಿ ನಾವು ಅರ್ಜುನನ ಪ್ಲೇಸ್ ಅಲ್ಲಿ ನಾವು ಅಂದ್ರೆ ಇರ್ಬೇಕು. ಅಂದ್ರೆ ಈಗ ಅರ್ಜುನ ಕೇಳುವಂತ ಪ್ರಶ್ನೆಗಳು ಏನಿದೆ ಭಗವದ್ಗೀತೆಯಲ್ಲಿ ಕಂಪ್ಲೀಟ್ ಆಗಿ ಇದು ಅಂದ್ರೆ ಸಂಭಾಷಣೆ, ಅರ್ಜುನ ಮತ್ತು ಕೃಷ್ಣ ಮತ್ತು ಅರ್ಜುನನ ಮಧ್ಯ ಸಂಭಾಷಣೆ ಭಗವದ್ಗೀತೆ. ಸೊ ಅದರಲ್ಲಿ
ಅಂದ್ರೆ ಒಟ್ಟು 700 ಶ್ಲೋಕ ಇದೆ. ಸೊ ಅದರಲ್ಲಿ ಅವರಿಬ್ಬರ ಮಧ್ಯೆ ಇರೋ ಸಂಭಾಷಣೆಯಲ್ಲಿ ಅವನು ಅರ್ಜುನ ಹೆಚ್ಚಾಗಿ ಕೇಳುವಂತದ್ದೆಲ್ಲ ನಮಗೆ ನಾವು ನಮ್ಮ ಪ್ರಶ್ನೆಗಳನ್ನೇ ಅಲ್ಲಿ ಅರ್ಜುನ ಕೇಳುವಂಥದ್ದು. ಸೊ ನಮ್ಮ ಎಲ್ಲಾ ಒಂದು ಸಮಸ್ಯೆ ಆಗಿರ್ಬೋದು, ನಮ್ಮ ಪ್ರಶ್ನೆ ಆಗಿರ್ಬೋದು, ನಮ್ಮ ಜೀವನಕ್ಕೆ ರಿಲೇಟೆಡ್ ಎಲ್ಲದಕ್ಕೂ ಇದರಲ್ಲಿ ಉತ್ತರ ಇದೆ. ಭಗವದ್ಗೀತೆಯಲ್ಲಿ ಇಂಥದಕ್ಕೆ ಉತ್ತರ ಇಲ್ಲ ಅನ್ನೋಂಥದ್ದಿಲ್ಲ, ಎಲ್ಲದಕ್ಕೂ ನಮಗೆ ಇದರಲ್ಲಿ ಉತ್ತರ ಇದೆ ಭಗವದ್ಗೀತೆಯಲ್ಲಿ. ಸೊ ನಾವು ಆ ಒಂದು ಅರ್ಜುನನ ಸ್ಥಾನದಲ್ಲಿ ನಾವಿದ್ದು ಆ ಒಂದು ಶ್ರದ್ಧೆಯಿಂದ ಭಗವದ್ಗೀತೆನ ಕೇಳಿದ್ರೆ ನಮಿಗೂ ಅದೇ ಲಾಭಗಳು ಸಿಗತ್ತೆ ಅಂತ ಹೇಳ್ತೀವಿ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಕರ್ಮ್ಯಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಹಿಂದಿನ ದಿನಗಳಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಆದುದರಿಂದ ಏಕಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮಗ್ರಂಥ ಭಗವದ್ಗೀತಾ ಇರಲಿ. ಏಕೋ ದೇವೋ ದೇವಕಿ ಪುತ್ರ ಏವ, ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ, ಒಂದೇ ಮಂತ್ರ, ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ಮಾಪ್ಯೇಕಂ ಅಂದ್ರೆ ಇದು ಹರೇ ಕೃಷ್ಣ ಮಂತ್ರ, ಇದು ಕಲಿಯುಗಕ್ಕೆ ಅಂದ್ರೆ ನೀವು ಮುಂದಿನ ಕ್ಲಾಸುಗಳಲ್ಲಿ ನೋಡ್ತೀರಾ, ಬರುತ್ತೆ ಇದು. ಲೈಕ್ ಯಾವ ಯುಗಕ್ಕೆ ಯಾವ ಮಂತ್ರ ಅಂತ ಹೇಳಿ ಅಂದ್ರೆ ಸುಮಾರು ಬೇರೆ ಬೇರೆ ಪುರಾಣಗಳಲ್ಲಿ ಅದನ್ನ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಯಾವ ಒಂದು ಕಾಯಿಲೆ ಬಂದ್ರೆ ಅದಕ್ಕೆ ಸರಿಯಾದ ಮೆಡಿಸಿನ್ ತಗೊಳ್ತೀವಿ, ಹೇಗೆ ನಾವು ಅದೇ ರೀತಿ ಆ ಯುಗಕ್ಕೆ ಏನಿದೆ ಅದನ್ನ ತಗೊಂಡ್ರೆ ನಮ್ಗೆ ಎಫೆಕ್ಟಿವ್ ಆಗುವಂಥದ್ದು. ಇಲ್ಲಾಂದ್ರೆ ನಾವು ಬೇರೆ ಬೇರೆ ಅಂದ್ರೆ ಹೇಳೋದ್ರಿಂದ ಅದರಿಂದ ಪ್ರಯೋಜನ ಇಲ್ಲ. ಸೊ ಅದರ ಬಗ್ಗೆ ಎಲ್ಲ ನಿಮಗೆ ಯಾವ ಪುರಾಣಗಳಲ್ಲಿ ಏನೇನ್ ಹೇಳಿದೆ ಹರೇ ಕೃಷ್ಣ ಮಂತ್ರದ ಬಗ್ಗೆ ಅಂತ ಹೇಳಿ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ತೋರಿಸ್ತೀವಿ. ಸೊ ಇದು ಒಂದೇ ಮಂತ್ರ ಇರಲಿ ಅಂತ ಹೇಳಿ. ಮತ್ತೆ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನ ಸೇವೆ. ಸೊ ಸೇವೆ ತುಂಬಾ ಮುಖ್ಯವಾಗಿರುವಂತದ್ದು, ಯಾಕಂದ್ರೆ ನಮ್ಮ ಆತ್ಮದ ನಿಜವಾದ ಇದು ಅಂದ್ರೆ ಅದು ಸೇವೆ ಅಂತ ಲಕ್ಷಣ. ಸೊ ಇದು ಪ್ರಭುಪಾದ್. ಸೊ ಜಗನ್ನಾಥ್ ಯಾತ್ರಾ ಅಮೆರಿಕದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಅವರು ನಡೆಸುವಂತದ್ದು. ಲೈಕ್ ಅವ್ರು 65ನೇ ಇಸ್ವಿಯಲ್ಲಿ ಅಮೆರಿಕಕ್ಕೆ ಹೋಗ್ತಾರೆ. ನಂತರ 72ನೇ ಇಸ್ವಿಯಲ್ಲಿ ಇದು ಅಲ್ಲಿ ಜಗನ್ನಾಥ್ ಯಾತ್ರೆ ಅಂತ ಮಾಡ್ತಾರೆ. ಸೊ ಇದು ಪ್ರಭುಪಾದ್ ಅವರ ಬಾಲ್ಯ. ಒಂದು ಸೆಕೆಂಡ್. ಸೊ ಇದು ಪ್ರಭುಪಾದರು. ಸೊ ಪ್ರಭುಪಾದ್ ಅಂದ್ರೆ ಸಣ್ಣವರಿಂದಲೇ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನ ಅವರು ಹುಟ್ಟಿರುವಂತದ್ದು ಒಂದು ವೈಷ್ಣವ ಫ್ಯಾಮಿಲಿಯಲ್ಲಿ ಪ್ರಭುಪಾದ್. ಸೊ ಅವರ ತಂದೆ ತುಂಬಾ ಅಂದ್ರೆ ಶುದ್ಧ ವೈಷ್ಣವರಾಗಿರ್ತಾರೆ. ಸೊ ಅವರಿಗೆ ಭಕ್ತಿ ಅನ್ನೋದು ಅಂದ್ರೆ ಸಣ್ಣ ಪ್ರಾಯದಿಂದಾನೇ ಬಂದಿರುವಂತದ್ದು ಮನೆಯಲ್ಲಿ. ಸೊ ತಂದೆ ಆದವರು ಸಹ ಅವರು ಪರಮ ಭಕ್ತರಾಗಿರ್ತಾರೆ ಕೃಷ್ಣಂದು. ಅಂದ್ರೆ ಅವರಿಗೆ ಒಂದು ಬಟ್ಟೆ ಅಂಗಡಿ ಇರುತ್ತೆ. ಸೊ ಆ ಬಟ್ಟೆ ಅಂಗಡಿ ನೋಡ್ಕೊಂಡು ಅವರು ರಾತ್ರಿ ಬಂದು ಅವರು ಅಂದ್ರೆ ದೇವರ ಒಂದು ಆರತಿ ಮಾಡುವಂತದ್ದು, ಆ ದೇವರ ಆರತಿ ಮಾಡಿ ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತ, ಸೊ ಇದನ್ನೆಲ್ಲ ಓದಿ ಹಾಗೂ ರಾತ್ರಿ ಅಂದ್ರೆ 12 ಗಂಟೆವರೆಗೂ ಅವ್ರು ಅದನ್ನ ಪೂಜೆ ಮಾಡ್ತಾ ಇದ್ರು. ಇದನ್ನೆಲ್ಲ ಪ್ರಭುಪಾದ್ ನೋಡ್ಕೊಂಡು ಬಂದಿರ್ತಾರೆ ಅವ್ರ ಮನೆಯಲ್ಲಿ. ಅಂದ್ರೆ ಮಕ್ಕಳಿಗೆ ಮನೆಯ ಪಾಠಶಾಲೆ ಅಂತಾರಲ್ಲ, ಮೊದಲ ಪಾಠಶಾಲೆ. ಸೊ ಅವರು ಹಾಗೆ ಒಂದು ಅದೇ ವಾತಾವರಣದಲ್ಲಿ ಬೆಳೆದಿರುವಂತದ್ದು ಪ್ರಭುಪಾದ್. ಆಗ ಅವರು ತುಂಬಾ ಸಣ್ಣ ವಯಸ್ಸಲ್ಲೇ ಮಗನಿಗೆ ಈ ವೈಷ್ಣವ ಗುರಿಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಅವರಿಗೆ ಮಗ ಈ ಒಂದು ಮೃದಂಗ ಕಲಿಬೇಕು, ಹಾಗೂ ಅವರ ಒಂದು ಆಸೆ ಏನಿರುತ್ತೆ ಅಂತ ಹೇಳಿದ್ರೆ, ಈಗ ನಮಗೆಲ್ಲ ಹೆಚ್ಚಾಗಿ ಏನ್ ಆಸೆ ಇರುತ್ತೆ ಭೌತಿಕವಾದದ್ದು. ಅಂದ್ರೆ ನಮ್ಮ ಮಕ್ಕಳು ಅಂದ್ರೆ ಒಂದು ಒಳ್ಳೆ ಕೆಲ್ಸದಲ್ಲಿ ಇರ್ಬೇಕು, ಅಥವಾ ಒಂದು ವಿದೇಶಕ್ಕೆ ಹೋಗಿ ಒಳ್ಳೆ ಹೆಸರು ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು, ಈ ತರದೆಲ್ಲ ಒಂದು ಆಸೆ. ಆದ್ರೆ ಅವರ ತಂದೆಗೆ ಇದ್ದಿದ್ದ ಆಸೆ ಏನಂದ್ರೆ ಅವನು ದೊಡ್ಡವನಾದ್ಮೇಲೆ ಎಲ್ಲರಿಗೆ ಇಡೀ ಪ್ರಪಂಚಕ್ಕೆ ಭಾಗವತಂನ ಪ್ರೀಚ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಈ ತರ ಒಂದು ಹೈ ಗೋಲ್ಸ್ ಗುರಿಗಳನ್ನ ಅವರು ಮಗನಿಗೆ ಅಂತ ಇಟ್ಟಿರ್ತಾರೆ. ಅವರ ತಾಯಿಗೆ ಮಗ ಒಂದು ಲಾಯರ್ ಆಗ್ಲಿ, ಬ್ರಿಟಿಷ್ ಅಂದ್ರೆ ಅವರು ಪ್ರಭುಪಾದ್ ಓದಿರೋಂಥದ್ದು ಒಂದು ಅಂದ್ರೆ ಪ್ರಭುಪಾದ್ ಹೈಲಿ ಕ್ವಾಲಿಫೈಡ್. ಅವರು ಸ್ಕಾಟಿಷ್ ಚರ್ಚ್ ಕಾಲೇಜಲ್ಲಿ ಅವರ ವಿದ್ಯಾಭ್ಯಾಸ ಮಾಡಿರ್ತಾರೆ. ಸೊ ಅವರು ಒಂದು UK ಹೋಗಿ ಅಂದ್ರೆ ಅಲ್ಲಿ ಒಂದು ಬ್ರಿಟಿಷ್ ಲಾಯರ್ ಆಗ್ಲಿ ಅಂತ ಹೇಳಿ ಅವರ ತಾಯಿಗೆ ಆಸೆ ಇರುತ್ತೆ. ಆದ್ರೆ ತಂದೆ ಹೇಳ್ತಾರೆ, ನನಗೆ ಅವನ ದುಡ್ಡು ಅಗತ್ಯ ಇಲ್ಲ, ಅವನು ರಾಧಾಕೃಷ್ಣನ ಅಂದ್ರೆ
ಸೇವಕ ಆಗ್ಬೇಕು, ಅವನ ಸೇವೆಯಲ್ಲಿ ಇರ್ಬೇಕು ಅವನು, ಹಾಗೂ ಅವನು ಈ ಭಾಗವತಂ ಅನ್ನೋ ಗ್ರಂಥದ ನಾಲೆಜ್ ಏನಿದೆ ಅದನ್ನ ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಹೇಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವರಿಗೆ, ತಂದೆಗೆ. ಹಾಗೂ ಮತ್ತು ಅವ್ರ ಮನೆಗೆಲ್ಲ ಈಗ ತುಂಬಾ ಜನ ಸಾಧುಗಳು ಬರ್ತಾ ಇರ್ತಾರೆ, ಅಂದ್ರೆ ಅವರು ವೈಷ್ಣವರಾಗಿರೋದ್ರಿಂದ ತುಂಬಾ ಅವ್ರ ಮನೆಯಲ್ಲಿ ಪೂಜೆಗಳದು ಇದು ನಡೀತಾ ಇರುತ್ತೆ. ಸೊ ಆ ಸಾಧುಗಳೆಲ್ಲ ಬಂದಾಗ ಅವ್ರು ಕೇಳುವಂಥದ್ದು, ನನ್ನ ಮಗನಿಗೆ ನೀವು ಆಶೀರ್ವಾದ ಮಾಡಿ, ಅವನಿಗೆ ಅವನ ರಾಧೆ ಅಂದ್ರೆ ಶ್ರೀಮತಿ ರಾಧಾರಾಣಿಯ ಒಂದು ಸೇವೆ ಸಿಗ್ಲಿ ಅಂತ ಹೇಳಿ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿ ಅವರು ಯಾವಾಗ್ಲೂ ಈ ತರ ಒಂದು ಕೇಳ್ತಾ ಇರ್ತಾರೆ ದೇವರ. ಹಾಗೂ ಪ್ರಭುಪಾದ್ ಅವರು ಚಿಕ್ಕವರಿರುವಾಗ ಒಂದು ಅಸ್ಟ್ರಾಲಜರ್ ಅವರು ಅವರಿಗೆ ಹೇಳಿರ್ತಾರೆ, ಸಣ್ಣ ಇರುವಾಗ ಅಂದ್ರೆ ಇವನು ಒಂದು 70 ವರ್ಷ ಇರುವಾಗ ಬೇರೆ ಒಂದು ದೇಶಕ್ಕೆ ಹೋಗ್ತಾನೆ, ಸಮುದ್ರ ದಾಟಿ ಹೋಗ್ತಾನೆ, ಹಾಗೂ 108 ದೇವಸ್ಥಾನಗಳನ್ನ ಸ್ಥಾಪನೆ ಮಾಡ್ತಾನೆ, ಅಂದ್ರೆ ಮತ್ತು ಈ ಒಂದು ಸನಾತನ ಧರ್ಮದ ಪ್ರಚಾರಕನಾಗ್ತಾನೆ ಅಂತ ಹೇಳಿ ಒಂದು ಭವಿಷ್ಯ ನುಡಿದಿರ್ತಾರೆ ಆಗಿನ ಕಾಲದಲ್ಲಿ. ಸೊ ಹಾಗೆಲ್ಲ ಪ್ರಭುಪಾದ್ ಅವರ ಬಾಲ್ಯ. ಮತ್ತೆ ಪ್ರಭುಪಾದ್ ಒಂದು ಸಣ್ಣ ಮಗು ಇರುವಾಗ, 1-1.5 ವರ್ಷ ಮಗು ಇರುವಾಗ ಅಲ್ಲಿ ಅವರ ಮನೆ ಹತ್ರ ಒಂದು ರಾಧಾ ಗೋವಿಂದ್ ಅಂತ ಹೇಳಿ ಒಂದು ದೇವಸ್ಥಾನ ಇರುತ್ತೆ. ಸೊ ಆ ದೇವಸ್ಥಾನಕ್ಕೆ ಹೋದ್ರೆ ಆ ಸಣ್ಣ ಮಗು ದೇವರನ್ನ 1 ಗಂಟೆಗಟ್ಲೆ ಅಂದ್ರೆ 1 ಗಂಟೆ ಹೊತ್ತು ಆ ವಿಗ್ರಹಗಳನ್ನ ಬಿಡದೆ ನೋಡ್ತಾ ಇರ್ತಾರಂತೆ. ಸೊ ಇದು ಹೇಗೆ ಸಾಧ್ಯ ಅಂದ್ರೆ ಪ್ರಭುಪಾದರು ನಿತ್ಯ ಸಿದ್ಧರು, ಅಂದ್ರೆ ಅವರು ಬರುವಂತದ್ದು ಈ ಭೌತಿಕ ಜಗತ್ತಿಗೆ ದೇವರ ಕೃಷ್ಣನ ಒಂದು ಆಜ್ಞೆ ಮೇಲೆಗೆ. ಸೊ ನಮ್ಮ ಹಾಗೆ ಕರ್ಮಗಳಿಂದ ನಾವೆಲ್ಲ ಹುಟ್ಟುವಂಥದ್ದು ನಮ್ಮ ಒಂದು ಕರ್ಮಗಳೇನಿದೆ ಅದರ ಅನುಸಾರವಾಗಿ ನಾವು ಹುಟ್ಟುತ್ತೇವೆ, ಇಲ್ಲಿ ಜನ್ಮ ಬರ್ತೀವಿ, ಮತ್ತೆ ಹುಟ್ಟು ಸಾವು ನಮ್ಮದಾಗುವಂಥದ್ದು. ಬಟ್ ಪ್ರಭುಪಾದ್ ನಮ್ಮನ್ನೆಲ್ಲ ಈ ಒಂದು ಇದರಿಂದ ಬಿಡುಗಡೆ ಮಾಡೋಕ್ಕೋಸ್ಕರ ಅವ್ರು ಬರುವಂತದ್ದು. ಸೊ ಹಾಗಾಗಿ ನಾವು ನಮ್ ಇಸ್ಕಾನ್ ಅಲ್ಲಿ ಈ ಆಚಾರ್ಯರ ಅಪಿಯರೆನ್ಸ್ ಡೇ ಹಾಗೂ ಡಿಸಪಿಯರೆನ್ಸ್ ಡೇ ಅಂತ ಹೇಳ್ತೀವಿ. ಅಂದ್ರೆ ಅಪಿಯರೆನ್ಸ್, ಈಗ ಕೃಷ್ಣ ಹೇಗೆ ಬರುವಂತದ್ದು ಅದೇ ತರ ಅವರುನು ಆಚಾರ್ಯರೆಲ್ಲ ಬರುವಂತದ್ದು ನಮ್ಮನ್ನ ಈ ಇದರ ಒಂದು ಕಷ್ಟಗಳಿಂದ ಕ್ಲೇಶಗಳಿಂದ ನಮ್ಮನ್ನ ಬಿಡುಗಡೆ ಮಾಡಕ್ಕೆ, ಜನ್ಮ ಮೃತ್ಯು ಜರ ವ್ಯಾಧಿ ಏನಿದೆ ಅದರಿಂದ ನಮ್ಮನ್ನ ಬಿಡುಗಡೆ ಮಾಡಕ್ಕೋಸ್ಕರ ಅವರು ಬರುವಂತದ್ದು. ಹಾಗಾಗಿ ಗುರುಗಳು ಇಲ್ದೆ ನಾವು ಈ ಆಧ್ಯಾತ್ಮಿಕ ಇದ್ರಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸರ್ ಹೇಗೆ ನಮ್ಗೆ ಯಾವುದೇ ಒಂದು ನೀವು ಲೈನ್ ತಗೊಂಡ್ರು ಅದರಲ್ಲಿ ನಮಗೆ ಗುರುಗಳು ಬೇಕು, ಅಥವಾ ಕೋಚ್ ಬೇಕು, ಅಥವಾ ಒಂದು ಮೆಂಟರ್ ಬೇಕು ಕಂಪನಿಗಳಲ್ಲಿ ಅಂತ ಹೇಳಿದ್ರೆ. ಸೊ ಹಾಗೆ ಈ ಆಧ್ಯಾತ್ಮಿಕದಲ್ಲಿ ಇರುವಾಗ ನಮಗೆ ಹೇಗೆ ನಾವು ಡೈರೆಕ್ಟ್ ಆಗಿ ಈಗ ಪುಸ್ತಕ ಓದಿಯೋಕ್ಕಾಗಲ್ಲ, ಹಾಗೆ ನಮಗೆ ಇದ್ರಲ್ಲಿ ಆಧ್ಯಾತ್ಮಿಕ ಮುಂದೆ ಬರಿಬೇಕಾದ್ರೆ ಒಬ್ಬ ಗುರುಗಳ ಅಗತ್ಯ ತುಂಬಾ ಇದೆ. ಸೊ ನಮ್ಮ ಪ್ರಭುಪಾದ್ ಅವರು ನಮಗೆ ತುಂಬಾನೇ ಕೊಡುಗೆ ಕೊಟ್ಟಿದ್ದಾರೆ ಇದ್ರಲ್ಲಿ. ಅವರು ಅಂತ ಹೇಳಿದ್ರೆ ಈಗ 12 ವರ್ಷ ಅಂದ್ರೆ ಪ್ರಭುಪಾದ್ 70 ವರ್ಷದವರೆಗೂ ದೇಶ ಬಿಟ್ಟು ಹೊರಗೆ ಹೋಗಿಲ್ಲ ಅಂತವ್ರು ಆ ಮುಂದಿನ ಅಂದ್ರೆ 70ನೇ ವರ್ಷದಲ್ಲಿ ಅವ್ರು ಹೋಗುವಂತದ್ದು. ಹೋದ್ಮೇಲೆ ಆ 12 ವರ್ಷದಲ್ಲಿ ಅವರು 14 ದೇಶಕ್ಕೆ ಅಂದ್ರೆ 14 ಸರ್ತಿ ಆಲ್ ಓವರ್ ದ ವರ್ಲ್ಡ್ ಅವರು ಹೋಗ್ತಾರೆ ಪ್ರಭುಪಾದ್. ಸೊ ಹಾಗೆ ಮತ್ತೆ ಇನ್ನೊಂದು ಅವ್ರದ್ದು ಅಂದ್ರೆ ಹೋಗೋ ಮುಂಚೆ ಅವರು ಒಂದು ಪುಸ್ತಕ ಬರ್ದಿರ್ತಾರೆ. ಸೊ ಆಮೇಲೆ ನಂತರ 12 ವರ್ಷದಲ್ಲಿ ಅವರು 60 ಪುಸ್ತಕಗಳನ್ನ ಬರೀತಾರೆ. ಹಾಗೂ ಅವರು ಹೋಗೋ ಮುಂಚೆ ಅವರ ಒಂದು ಈ ಕೃಷ್ಣ ಪ್ರಜ್ಞೆ ಒಂದು ಮಿಷನ್ ಏನಿದೆ ಅಂದ್ರೆ ಅವರು 70ನೇ ವರ್ಷಕ್ಕೆ ಹೋದ್ರು ಸಹ ಅವರು ತುಂಬಾ ಸಣ್ಣದಿರುವಾಗಿಂದ ಅವ್ರು ಅಂದ್ರೆ ಅಂದ್ರೆ ಈ ಕೃಷ್ಣ ಪ್ರಜ್ಞೆಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು. ಸೊ ಅದನ್ನ ಯಾರೂನು ಅವ್ರ ಮೇಲೆ ನಂಬಿಕೆ ಇರಲ್ಲ ಅವರಿಗೆ. ಅಂದ್ರೆ ಅವರು ತುಂಬಾ ಜನನ ಕೇಳ್ಕೊಂಡಿರ್ತಾರೆ, ಅಂದ್ರೆ ನಿಮ್ಮ ಮಕ್ಕಳನ್ನ ಕೊಡಿ, ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಇದು ಮಾಡ್ತೇನೆ ಅಂತ ಹೇಳಿ. ಬಟ್ ಯಾರು ಅವರಿಗೆ ಹೆಲ್ಪ್ ಮಾಡಿರಲ್ಲ, ಅಂದ್ರೆ ಅವ್ರ ನಂಬಿಕೆ ಇರಲ್ಲ ಅವರಿಗೆ. ಆದ್ರೆ ಅಲ್ಲಿ ಹೋದ್ಮೇಲೆ ಅವರು 108 ದೇವಸ್ಥಾನಗಳನ್ನ ಸ್ಥಾಪನೆ ಮಾಡ್ತಾರೆ, ಜಸ್ಟ್ ಇನ್ ಎ ಸ್ಪ್ಯಾನ್ ಆಫ್ 10 years. ಓಕೆ, ಇದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಪ್ರಭುಪಾದ್ದು. ಸೊ ಯಾಕೆ ಅಂತ ಹೇಳಿದ್ರೆ ಅವರು ಆ ಒಂದು ಇದಿತ್ತು, ಅಂದ್ರೆ ಕನ್ವಿಕ್ಷನ್ ಆಗ್ಲಿ ಒಂದು ಸತ್ಯ ಇತ್ತು ಅವರ ಇದ್ರಲ್ಲಿ. ಹಾಗಾಗಿ ಅಷ್ಟು ಜನ ವೆಸ್ಟರ್ನ್ ಆಗಿ ಅವ್ರಿಗೆ, ಅಂದ್ರೆ ಈಗ ನಮಗೆ ಭಾರತದಲ್ಲಾದ್ರೆ ನಾವು ತುಂಬಾ ದೇವರುಗಳನ್ನ ಗೊತ್ತಿದೆ, ಆದ್ರೆ ಒಂದು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಮಾಡೋದಂತ ಸುಲಭ ಇಲ್ಲ. ಅದು ಅವರೆಲ್ಲ ತುಂಬಾ ಒಂದು ರಾಜಸಿಕ ತಾಮಸಿಕ ಮೋಡಲ್ ಇದ್ರು ಅಂತ ಹೇಳಿದ್ರೆ, ಒಂದು ಲೈಫ್ ಅಂದ್ರೆ ಎಂಜಾಯ್ ಮಾಡುವಂತದ್ದು. ಸೊ ಆ ತರ ಒಂದಿರೋರ್ನ ಅವರು ಈ ಒಂದು ಡಿವೋಷನಲ್ ಭಕ್ತಿ ಮಾರ್ಗಕ್ಕೆ ತರಬೇಕಿದ್ರೆ ಅವರು ಪ್ರಭುಪಾದ್ ಎಷ್ಟು ಪ್ಯೂರ್ ಸೋಲ್ ಇರ್ಬೇಕು. ಸೊ ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇದು ಏನಂತ ಹೇಳಿದ್ರೆ, ಇದು ರಥಯಾತ್ರ ಅಂದ್ರೆ ಈಗ ಇದರಲ್ಲಿ ಜಗನ್ನಾಥ್ ಒರಿಸ್ಸಾದಲ್ಲಿ. ಸೊ ಪ್ರತಿ ವರ್ಷ ಇದು ಆಗತ್ತೆ, ಈಗ್ಲೂ ನಡೆಯುತ್ತೆ ಇದು ಜಗನ್ನಾಥ್ ಯಾತ್ರೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಅಂದ್ರೆ ಕೋಲ್ಕತ್ತಾದಿಂದ ಪ್ರಭುಪಾದ್ ಹುಟ್ಟಿದ್ದು 1896ನೇ ಇಸ್ವಿ, ವೆಸ್ಟ್ ಬೆಂಗಾಲ್. ಸೊ ಅವರು ಅವರ ತಂದೆ ಗುರು
ಮೋಹನ್ ಗೌರ್ ದಾಸ್ ಹಾಗೂ ತಾಯಿ ರಂಜನಿ. ಸೊ ಅವರು ಅಂದ್ರೆ 300 ಕಿಲೋಮೀಟರ್ ಅಂದ್ರೆ ಅಲ್ಲಿಂದ ಪಶ್ಚಿಮ ಬಂಗಾಳದಿಂದ ಜಗನ್ನಾಥಿಗೆ 300 ಕಿಲೋಮೀಟರ್. ಅವರು ಸಣ್ಣದಿರುವಾಗ ಅವ್ರ ತಂದೆ ಹೇಳ್ತಾ ಇರ್ತಾರೆ, ಇದು ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಆಗ ಪ್ರಭುಪಾದ್ ಟೈಮಲ್ಲಿ 400 ವರ್ಷದ ಹಿಂದೆ, ಈಗ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದಿರುವಂತದ್ದು. ಸೊ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಕೃಷ್ಣನೇ. ಸೊ ಇದು ಸಹ ತುಂಬಾ ಗ್ರಂಥಗಳಲ್ಲಿ ಇದೆ ಅಂಡ್ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಕೃಷ್ಣ ಗೊತ್ತಿರ್ಬೋದು, ಆದ್ರೆ ಚೈತನ್ಯ ಮಹಾಪ್ರಭುಗಳನ್ನ ಯಾರಿಗೂ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆನೂ ನಾವು ಮುಂದಿನ ಕ್ಲಾಸ್ ಅಲ್ಲಿ ತೋರಿಸ್ತೀವಿ ನಿಮಗೆ. ಬೇರೆ ಬೇರೆ ಅಂದ್ರೆ ಮೋರ್ ದನ್ ಅಂದ್ರೆ 25 ಗ್ರಂಥಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಉಲ್ಲೇಖ ಇದೆ. ಅವರು ಕೃಷ್ಣನೇ ಅಂತ ಹೇಳಿ. ಸೊ ಕೃಷ್ಣ ಬರುವಂತದ್ದು ಅಂತ ಹೇಳಿ ಭಾಗವತಂ ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಪುರಾಣಗಳಲ್ಲಿ. ಸೊ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಇವರು ಕೇಳಿರ್ತಾರೆ ತಂದೆ ಹತ್ರ. ಲೈಕ್ 400 ವರ್ಷದಿಂದ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಸಂಕೀರ್ತನೆ ಎಲ್ಲ ಮಾಡಿದ್ರು ಜಗನ್ನಾಥ್ಪುರಿಯಲ್ಲಿ ಅಂತೆಲ್ಲ ಹೇಳಿ, ಅಲ್ಲಿ ರಥಯಾತ್ರೆ ಮಾಡಿದ್ರು. ಸೊ ಅದನ್ನೆಲ್ಲ ಕೇಳುವಾಗ ಅವರು ಅಂದ್ರೆ ಅವರಿಗೆ ತುಂಬಾ ಆಸೆ ಆಗುತ್ತೆ, ನನಗೂ ಬೇಕು. ಮತ್ತೆ ಅವ್ರ ತಂದೆ ಹತ್ರ ಕೇಳ್ತಾರೆ, ನನಗೂ ಬೇಕು, ನಂದೊಂದು ರಥ ಬೇಕು ಅಂತ ಹೇಳಿ. ಆಮೇಲೆ ಅವ್ರ ತಂದೆ ಅವರಿಗೆ ಅಂತ ಹೇಳಿ ರಥ ಮಾಡಿ ಕೊಡ್ತಾರೆ. ಸೊ ಅವರು ಅಲ್ಲಿಯ ಅವರ ಬಾಲ್ಯ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ರಥಯಾತ್ರೆ 8 ದಿನ, ಸರಾಸರಿ 8 ದಿನ ರಥಯಾತ್ರೆ ಮಾಡ್ತಾರೆ. ಹಾಗೂ ಅಲ್ಲಿ ಎಲ್ಲ ಅಂದ್ರೆ ಅವರು ತಾಯಂದ್ರೆಲ್ಲ ಅವರಿಗೆ ಸ್ವೀಟ್ಸ್ ಅಂದ್ರೆ ಪ್ರಸಾದಕ್ಕೆ ಅಂತ ಹೇಳಿ ಮಾಡಿ ಕೊಡ್ತಾರೆ. ಅದನ್ನೆಲ್ಲ ಅವ್ರು ಮತ್ತೆ ಎಲ್ಲರಿಗೂ ಹಂಚಿ ಹೀಗೆ ರಥಯಾತ್ರೆ ಮಾಡ್ತಾರೆ ಪ್ರಭುಪಾದ್. ಸೊ ಇದು ಪ್ರಭುಪಾದ್ ಇಲ್ಲಿ ಇದು ಪ್ರಭುಪಾದ್ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ. ಹಾ, ಸ್ಕ್ರೀನ್ ಅಲ್ಲೇ ಇದಾಗಿದೆ ಮಾತಾಜಿ, ಸ್ಕ್ರೋಲ್ ಆಗ್ತಿಲ್ವಾ? ಇಲ್ಲ ಅದ್ರಲ್ಲಿ ಅಷ್ಟೇನಾ? ಅದೇನಾ ನೋಡಿ. ಯಾವ್ದ್ರಲ್ಲಿ ಮಾತಾಜಿ? ಯಾವ ಸ್ಕ್ರೀನ್ ಇದೆ? ಪ್ರಭುಪಾದ್ರದ್ದು 5 pics ಒಂದೇ ಇದ್ರಲ್ಲಿ ಇದೆ ನೋಡಿ ಮಾತಾಜಿ. ಅದೇ ಮಾತಾಜಿ, ನನಗೆ ಇನ್ನು ಸೆಕೆಂಡ್ ಅಲ್ಲಿ ಇದ್ದೀನಿ. ಈಗ ನಾನು ಸೆಕೆಂಡ್ ಪಿಕ್ಚರ್ ಅಲ್ಲಿ ಇದ್ದೀನಿ ಅಷ್ಟೇ. ಎಸ್ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸೊ ಇದು ಪ್ರಭುಪಾದ್ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ್ ಮಹಾರಾಜ್. ಸೊ ಒಂದ್ಸಲ ಪ್ರಭುಪಾದ್ 26ನೇ ವರ್ಷದಲ್ಲಿ, ಸೊ 26ನೇ ವರ್ಷದಲ್ಲಿ ಇರುವಾಗ ಅವರಿಗೆ ಅವರೊಬ್ರು ಗೆಳೆಯರು ಹೇಳ್ತಾರೆ, ಈ ತರ ಊರಲ್ಲಿ ಒಬ್ರು ಸಾಧುಗಳು ಬಂದಿದ್ದಾರೆ, ತುಂಬಾ ಒಳ್ಳೆಯವರು, ಬಾ ಅವ್ರನ್ನ ಮಾತಾಡ್ಸೋಣ. ಆಗ ಪ್ರಭುಪಾದ್ ಅವರು ಗಾಂಧಿ ಮೂವ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಅಂತ ಹೇಳಿದ್ರೆ ಆಗ ದೇಶಕ್ಕಿನ್ನ ಸ್ವಾತಂತ್ರ್ಯ ಬಂದಿರೋದಿಲ್ಲ. ಸೊ ಹಾಗಾಗಿ ಅವರು ನಾನು ಈಗ ಇಲ್ಲ ನನಗೆ ಈ ಸಾಧುಗಳನ್ನ ನೋಡೋದ್ರಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ತುಂಬಾ ಸಾಧುಗಳು ಬರೋರು ನೋಡಿರ್ತಾರೆ. ಅವರಲ್ಲಿ ಅಂತ ಒಂದು ಏನು ಅಂದ್ರೆ ದೈವಿಕ ಲಕ್ಷಣಗಳು ಆದ್ರೆ ಆತರ ಒಂದು ಪ್ಯೂರಿಟಿ ಆಗ್ಲಿ ಅವ್ರು ನೋಡಿರಲ್ಲ ಪ್ರಭುಪಾದ್. ಸೊ ಅಂದ್ರೆ ಎಲ್ಲರೂ ಒಳ್ಳೆಯವ್ರು ಇರಲ್ಲ ಅಲ್ಲ ಸಾಧುಗಳಲ್ಲಿ ಅಂತ ಹೇಳಿದ್ರೆ. ಸೊ ಅದನ್ನ ನೋಡಿ ಪ್ರಭುಪಾದಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಅವ್ರು ಹೇಳ್ತಾರೆ, ಇಲ್ಲ ನನಗೆ ಇದ್ರಲ್ಲಿ ಆಸಕ್ತಿ ಇಲ್ಲ, ನಾನ್ ಬರಲ್ಲ ಅಂತ ಹೇಳಿ. ಅವರು ಮತ್ತೆ ಗೆಳೆಯ ತುಂಬಾ ಒತ್ತಾಯ ಮಾಡ್ತಾರೆ, ಇಲ್ಲ ಇಲ್ಲ ಇವ್ರು ಎಲ್ಲ ರೀತಿ ಅಲ್ಲ, ನೀನ್ ಒಂದ್ಸರ್ತಿ ಬಾ ಅಂತ ಹೇಳಿ ಅವರು ಗೆಳೆಯ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಗೆಳೆಯನ ಒತ್ತಾಯಕ್ಕೆ ಅವ್ರು ಹೋಗ್ತಾರೆ. ಸೊ ಅವ್ರು ಹೋಗಿದ ತಕ್ಷಣ ಅವರ ಗುರುಗಳು ಮೊದ್ಲಿಗೆ ನೋಡಿ ಹೇಳುವಂತದ್ದು ಅಂದ್ರೆ ಇವರ ಒಂದು ಭಾಷೆ ಎಲ್ಲ ನೋಡಿ, ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅವರ ಒಂದು ಪ್ರಭುಪಾದ್ ಹೈಲಿ ಕ್ವಾಲಿಫೈಡ್, ಅವ್ರ ಇಂಗ್ಲಿಷ್ ಅಲ್ಲಿ ತುಂಬಾ ಒಳ್ಳೆ ಕಮಾಂಡ್ ಇತ್ತು. ಈಗ ನಾವು ಪ್ರಭುಪಾದ್ ಅವರ ಭಗವದ್ಗೀತೆ ಇಂಗ್ಲಿಷ್ ಬುಕ್ಸ್ ಎಲ್ಲ ನೋಡಿದ್ರೆ ನಮಗೆ ಒಂದು ಡಿಕ್ಷನರಿ ಬೇಕಾಗ್ಬೋದು ಎವ್ರಿ ಪೇಜ್ ಅಲ್ಲಿ. ನಾನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ಇದು ತುಂಬಾ ನಿಜ. ಯಾಕಂದ್ರೆ ಅಷ್ಟು ಹೈಲಿ ವೊಕ್ಯಾಬ್ಯುಲರಿ ಪ್ರಭುಪಾದ್ ಯೂಸ್ ಮಾಡುವಂತದ್ದು. ಸೊ ನಾವು ಆ ಡಿಕ್ಷನರಿ ಯೂಸ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ ಅಂದ್ರೆ ಇಂಗ್ಲಿಷ್ ಪುಸ್ತಕ ನೋಡಿದ್ರೆ. ಹಾಗಾಗಿ ಪ್ರಭುಪಾದಿಗೆ ಅವರನ್ನ ನೋಡಿದ ತಕ್ಷಣ ಅವರು ಹೇಳುವಂತದ್ದು, ನೀವು ಯುವಕರು ಅಂದ್ರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಭಗವದ್ಗೀತೆ ಹಾಗೂ ಭಾಗವತಂ ನಾಲೆಜ್ ಏನಿದೆ ಇದನ್ನ ನೀವು ಪ್ರಸಾರ ಮಾಡ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಮೊದ್ಲಿಗೆ. ಸೊ ಅವರಿಗೆ ಆಶ್ಚರ್ಯ ಆಗತ್ತೆ ಪ್ರಭುಪಾದಿಗೆ ಅವ್ರು ಕೇಳಿದ ತಕ್ಷಣ. ಅದಾದ ನಂತರ ಪ್ರಭುಪಾದ್ ಅವರು ಅವ್ರ ಮುಂದೆ ಕೇಳುವಂತದ್ದು 2 ಪ್ರಶ್ನೆಗಳು. ಅದೇನಂತ ಹೇಳಿದ್ರೆ ಅವರು ಹೇಳ್ತಾರೆ, ನಾನೀಗ ಸದ್ಯಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದು ತುಂಬಾ ಮುಖ್ಯ. ಸೊ ಹಾಗಾಗಿ ನಾನು ಈ ಸ್ವಾತಂತ್ರ್ಯ ಇದ್ರಲ್ಲಿ ನಾನು ಇನ್ವಾಲ್ವ್ ಆಗಿರೋದ್ರಿಂದ ನಾನೀಗ ಈ ಆಧ್ಯಾತ್ಮಿಕ ಇದಕ್ಕೆ ನಾನು ಬರಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಇದ್ರಲ್ಲಿ ನಾನು ಇದೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಆಗ ಅವರ ಗುರುಗಳು ಹೇಳ್ತಾರೆ, ದೇಶಕ್ಕೆ ಸ್ವತಂತ್ರ ಬರುವಂತದ್ದು ಇದು ತುಂಬಾ ಟೆಂಪರರಿ. ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಹೋಗುವಂಥದ್ದು ತುಂಬಾ ತಾತ್ಕಾಲಿಕವಾದಂಥದ್ದು. ಆದ್ರೆ ಕೃಷ್ಣ ಪ್ರಜ್ಞೆ ಇದು ಬೇಸಿಕ್ ನೆಸೆಸಿಟಿ. ಲೈಕ್ ಹೇಗೆ ನಮಗೆ ಫುಡ್ ವಾಟರ್ ಶೆಲ್ಟರ್ ಅಂತೀವಲ್ಲ, ಊಟ ಇರ್ಬೋದು ಅಥವಾ ತಿನ್ನೋದಕ್ಕೂ ಮಲಗಕ್ಕೂ ಹಾಗೂ ಅಂದ್ರೆ ಫುಡ್ ಕ್ಲಾತಿಂಗ್ ಶೆಲ್ಟರ್ ಬಟ್ಟೆ. ಸೊ ಇದು ಮುಖ್ಯವಾದದ್ದು. ಎಷ್ಟು ಮುಖ್ಯನೋ ಅದೇ ತರ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನೀನು ಈ ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದ ಒಬ್ಬರ ಜೀವನದಲ್ಲಿ ಅವರು ಲೈಫ್ ಅನ್ನ ಅಂದ್ರೆ ಆಫ್ಟರ್ ಡೆತ್
ಏನ್ ಮಾಡ್ಬೇಕಂದ್ರೆ ಹೇಗೆ, ಹೌ ಟು ಪ್ರಿಪೇರ್ ಒನ್ ಸೆಲ್ಫ್ ಫಾರ್ ಡೆತ್, ಅಂದ್ರೆ ನಾವು ಜೀವನದಲ್ಲಿ ಮುಂದಿನ ಜೀವನ ನಾವು ಹೇಗೆ ಅಂದ್ರೆ ಮತ್ತೆ ನಾವು ಮುಂದಿನ ಜೀವನ ಹೇಗೆ ಅಂದ್ರೆ ಈ ಜೀವನನ ಅಂದ್ರೆ ಪ್ರಾಪರ್ ಆಗಿ ಹೇಗೆ ಯುಟಿಲೈಸ್ ಮಾಡುವಂಥದ್ದು, ಹಾಗೂ ಮುಂದಿನ ಜೀವನದಲ್ಲಿ ನಾವು ಸರಿಯಾದ ಒಂದು ಅಂದ್ರೆ ಏನ್ ಹೇಳ್ತಾರೆ ನಮ್ಮ ಕರ್ಮಗಳ ಪ್ರಕಾರ ನಾವು ಬೇರೆ ಯಾವುದೇ ಆಗ್ಬೋದು, ಅಂದ್ರೆ ಲೈಕ್ ನಾವು ಪ್ರಾಣಿನೂ ಆಗ್ಬೋದು, ಅಂದ್ರೆ 84 ಲಕ್ಷ ಸ್ಪೀಸೀಸ್ ಇದೆ, ಅದ್ರಲ್ಲಿ ನಾವು ಏನಾದ್ರೂ ಆಗಿ ಹುಟ್ಟಬಹುದು. ಸೊ ಹೇಗೆ ನಾವು ಅದರಿಂದ ಬಿಡುಗಡೆ ಬರುವಂತದ್ದು, ಸೊ ಹಾಗೂ ನನ್ನ ಈ ದೇವರಿಗೂ ನನಗೂ ಏನು ಸಂಬಂಧ, ನಾನು ಯಾಕೆ ಅಂದ್ರೆ ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿ ಇದರಲ್ಲಿ ನಾನು ಸಿಲುಕೊಂಡಿದ್ದೇನೆ. ಸೊ ಇದರಿಂದ ನೀನು ಯಾರನ್ನಾದ್ರೂ ಬಿಡುಗಡೆ ಮಾಡಿದ್ರೆ ಅದು ನಿಜವಾದ ಸ್ವಾತಂತ್ರ್ಯ. ಸೊ ದೇಶದ ಸ್ವಾತಂತ್ರ್ಯ ಅದು ತಾತ್ಕಾಲಿಕವಾದದ್ದು, ಸ್ವಾತಂತ್ರ್ಯ ಬರುತ್ತೆ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಅವ್ರಿಗೆ ತುಂಬಾ ಕನ್ವಿನ್ಸ್ ಆಗುತ್ತೆ ಪ್ರಭುಪಾದ್. ಸೊ ಅದಾದ ನಂತರ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಸೊ ಅದೇನಂತ ಹೇಳಿದ್ರೆ, ನಾನೀಗ ಗೃಹಸ್ಥರಾಗಿದ್ದೇನೆ, ಅಂದ್ರೆ ಪ್ರಭುಪಾದಿಗೆ ತುಂಬಾ ಸಣ್ಣ ವಯಸ್ಸಲ್ಲೇ ಮದುವೆ ಆಗಿರುತ್ತೆ, 22ನೇ ವಯಸ್ಸಲ್ಲಿ. ಅವ್ರಿಗೆ ಆಲ್ರೆಡಿ ಮಕ್ಕಳು ಇರ್ತಾರೆ, ಆಗ ಒಬ್ಬ ಮಗ ಇರ್ತಾನೆ. ಸೊ ಹಾಗಾಗಿ ಪ್ರಭುಪಾದ್ ಹೇಳ್ತಾರೆ, ನನಗೆ ಆಲ್ರೆಡಿ ನಾನು ಗೃಹಸ್ಥ, ಸೊ ನಾನು ಹೇಗೆ ಈಗ ಮಾಡಕ್ಕಾಗುತ್ತೆ? ಆಗ ಅವರ ಗುರುಗಳು ಹೇಳ್ತಾರೆ, ಇದು ಕೃಷ್ಣ ಪ್ರಜ್ಞೆ ಅಂತ ಹೇಳೋದು ಎಲ್ಲರಿಗೂ, ಯಾರಿಗೆ? ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ, ಹಾಗೂ ವನಪ್ರಸ್ಥ ಹಾಗೂ ಸನ್ಯಾಸಿ. ಸೊ ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಅಂತ. ಸೊ ಅವರ ಈ ಒಂದು ದಿಟ್ಟತನವಾದ ಏನು ಉತ್ತರ ಏನಿದೆ ಇದು, ಅದನ್ನ ಕೇಳಿ ಅವರು ತುಂಬಾ ಆಶ್ಚರ್ಯಚಕಿತರಾಗ್ತಾರೆ ಪ್ರಭುಪಾದ್. ಸೊ ಅವ್ರು ತುಂಬಾ ಅಲ್ಲೇ ಅಂದ್ರೆ ಕ್ಲೀನ್ ಬೋಲ್ಡ್ ಅಂತಾರಲ್ಲ, ಸೊ ಅವ್ರ ಆನ್ಸರಿಗೆ ಅವರು ಕ್ಲೀನ್ ಬೋಲ್ಡ್ ಪ್ರಭುಪಾದ್ ಆಗಿ, ಆಮೇಲೆ ಆಗಿಂದಲೇ ಅವರು ಮನ್ಸಲ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಇವರೇ ನನ್ನ ಗುರುಗಳು ಅಂತ ಹೇಳಿ. ಸೊ ಅದಾದ್ಮೇಲೆ ಅವರು ಅವರ ಅಂದ್ರೆ ದೀಕ್ಷೆ ತಗೊಳ್ತಾರೆ ಪ್ರಭುಪಾದ್. 33ನೇ ಇಸ್ವಿಯಲ್ಲಿ ಅವರು ದೀಕ್ಷೆ ತಗೊಳ್ತಾರೆ. ಹಾಗೂ ಅದಾದ ಮೇಲೆ ಅವರು ಪ್ರಭುಪಾದ್ ಇನ್ನು ಅಂದ್ರೆ ಅವರು ಗುರುಗಳನ್ನ 36ನೇ ಇಸ್ವಿಲಿ ಒಂದ್ಸತಿ ಅವರು ಲೆಟರ್ ಬರೀತಾರೆ. ಮತ್ತೆ ನಾನು ಹೇಗೆ ಈ ಕೃಷ್ಣ ಪ್ರಚಾರನ ಅಂದ್ರೆ ಅವರು ಫಸ್ಟ್ ಟೈಮ್ ಮೀಟ್ ಆದಾಗ ಪ್ರಭುಪಾದ್ ಅವರ ಗುರುಗಳನ್ನ ಅವ್ರು ಹೇಳೋವಂಥದ್ದು, ನೀವು ಹೋಗಿ ಪ್ರಚಾರ ಮಾಡ್ಬೇಕು, ಹಾಗೂ ಈ ನಿನ್ನ ಭಾಷೆ ಅಂದ್ರೆ ಲ್ಯಾಂಗ್ವೇಜ್ ಮೇಲೆ ಒಳ್ಳೆ ಹೊಳ್ಳಿರೋದ್ರಿಂದ ಪ್ರಭುಪಾದಿಗೆ ಎಲ್ಲಾ ಸಂಸ್ಕೃತದಲ್ಲಿ ಬರ್ದಿರೋಂಥದ್ದು, ಅಂದ್ರೆ ಆಚಾರ್ಯರು ಪ್ರೀವಿಯಸ್ ಆಚಾರ್ಯರು ಎಲ್ಲ ಬರ್ದಿರ್ತಾರೆ. ಸೊ ಅವರದ್ದೆಲ್ಲ ನೀನು ಇಂಗ್ಲಿಷ್ ಅಲ್ಲಿ ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಹಾಗೂ ಅಂತ ಹೇಳಿ ಅವ್ರು ಹೇಳ್ತಾರೆ ಪ್ರಭುಪಾದಿಗೆ. ಸೊ ಅದನ್ನೇ ಅವರು ಮತ್ತೆ ಬರೀತಾರೆ ಲೆಟರು, ನಾನು ಏನ್ ಮಾಡ್ಬೇಕು, ಹೇಗೆ ನಾನು ಪ್ರಚಾರ ಮಾಡ್ಬೇಕಂದ್ರೆ ಪ್ರಭುಪಾದಿಗೆ ಆದಷ್ಟು ಆಗೇನು ಅಂತ ಹೇಳಿದ್ರೆ, ನಾನು ಭಾರತದಲ್ಲಿ ಮಾಡೋಣ ಅಂತ ಇರುತ್ತೆ ಅವ್ರಿಗೆ ಪ್ರಚಾರ. ಸೊ ಅವರು ಭಾರತದಲ್ಲೇ ಪ್ರಯತ್ನ ಪಡ್ತಾ ಇರ್ತಾರೆ, 40 ವರ್ಷ ಪ್ರಯತ್ನ ಪಟ್ಟಿದ್ದಾರೆ ಪ್ರಭುಪಾದ್ ಭಾರತದಲ್ಲಿ ಪ್ರಚಾರ ಮಾಡಕ್ಕೆ. ಸೊ ಹಾಗಾಗಿ ಅವರು ಮತ್ತೆ ಬರೀತಾರೆ 36ನೇ ಇಸ್ವಿಲಿ ಅವ್ರ ಗುರುಗಳಿಗೆ, ನಾನು ಏನ್ ಮಾಡ್ಬೇಕು, ಹೇಗೆ ಪ್ರಚಾರ. ಅವರು ಆಗ್ಲೂ ಬರೆಯುವಂಥದ್ದು, ನೀನು ಪಾಶ್ಚಾತ್ಯಕ್ಕೆ ಹೋಗು, ಅಲ್ಲಿ ಮಾಡು ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಯದ್ಯದ್ ಆಚರಿತಿ ಶ್ರೇಷ್ಠ ಸತ್ತ ದೇವತರೋ ಜನ ಸಯತ್ ಪ್ರಮಾಣಂ ಕುರಿತೆ ಲೋಕಸ್ತದನು ಬರ್ತದೆ. ಸೊ ಯಾರು ಲೀಡರ್ ಮಾಡ್ತಾನೆ ಅದನ್ನ ಫಾಲೋ ಮಾಡುವಂಥದ್ದು. ಸೊ ಈಗ ಮೊದ್ಲು ಭಾರತದಲ್ಲಿ ಪ್ರಭುಪಾದ್ ಕಷ್ಟಪಟ್ಟಾಗ ಯಾರು ತಗೊಳ್ಳಿಲ್ಲ, ಅದೇ ಅಮೆರಿಕ ಮಾಡಿದಾಗ ಅದನ್ನ ಎಲ್ಲರೂ ಫಾಲೋ ಮಾಡಿದ್ರು ಇಲ್ಲಿ. ಹಾಗಾಗಿ ಅವ್ರ ಗುರುಗಳಿಗೆ ಆಲ್ರೆಡಿ ಅದು ಅವರಿಗೆ, ಬಿಕಾಸ್ ಅವರೆಲ್ಲ ಹೇಳಿದಾಗೆ ಅವರೆಲ್ಲ ಮುಕ್ತಾತ್ಮರು, ಲೈಕ್ ಅವ್ರು ಬರುವಂತದ್ದು ನಮ್ಮ ಒಂದು ಉದ್ಧಾರಕ್ಕಾಗಿ. ಸೊ ಅವರಿಗೆಲ್ಲ ಗೊತ್ತದು ಯಾವ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ. ಸೊ ಗುರುಗಳು ಹೇಳುವಂತದನ್ನ ಅವರು ಗುರುಗಳಿಗೆ ಆಲ್ರೆಡಿ ದಿವ್ಯ ದೃಷ್ಟಿ ಇರುತ್ತೆ, ಈ ತರ ಆಗುತ್ತೆ ಅಂತ ಹೇಳಿ. ಸೊ ಅವರು ಹೇಳ್ತಾರೆ, ಆಗ್ಲೂ ಅದನ್ನೇ ಹೇಳುವಂಥದ್ದು, ಪಾಶ್ಚಾತ್ಯಕ್ಕೆ ಹೋಗು ಅಂತ ಹೇಳಿ. ಸೊ ಅದಾದ ನಂತರ ಪ್ರಭುಪಾದ್ ಮತ್ತೆ 37ನೇ ಇಸ್ವಿಲಿ ಅವರ ದೇಹತ್ಯಾಗ ಮಾಡ್ತಾರೆ ಅವರ ಗುರುಗಳು. ಸೊ ಅದನ್ನು ಅವರ ಲಾಸ್ಟ್ ಮೆಸೇಜ್ ಪ್ರಭುಪಾದಿಗೆ ಅದೇ ಇತ್ತು. ಸೊ ಇದು ಪ್ರಭುಪಾದ್ ಅವರು ಅವರ ಅಂದ್ರೆ ಇದು ಝಾನ್ಸಿಯಲ್ಲಿ. ಸೊ ಪ್ರಭುಪಾದಿಗೆ 59ನೇ ಇಸ್ವಿಯಲ್ಲಿ ಅಂದ್ರೆ ಅವರು ತಗೊಳ್ತಾರೆ, ಸನ್ಯಾಸ ತಗೊಳ್ತಾರೆ ಪ್ರಭುಪಾದ್. ಅಂದ್ರೆ ಅವರು ಅವರ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ತುಂಬಾ ಒಳ್ಳೇದಾಗಿ ರನ್ ಆಗ್ತಾ ಇರುತ್ತೆ ಅವ್ರದ್ದೊಂದು ಓನು. ಅಂದ್ರೆ ಪ್ರಭುಪಾದ್ ಆಕ್ಚುಲಿ ಬಾಲ್ಯದಿಂದಲೂ ತುಂಬಾ ಒಂದು ಶ್ರೀಮಂತ ಕುಟುಂಬನೇ ಅವ್ರದ್ದು. ಹಾಗೂ ಅವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಒಳ್ಳೆ ಕೆಮಿಕಲ್ ಇಂಡಸ್ಟ್ರಿ. ಅವ್ರಿಗೇನು ಆಸೆ ಇರುತ್ತೆ ಅಂತ ಹೇಳಿದ್ರೆ, ನಾನು ತುಂಬಾ ಸಂಪಾದನೆ ಮಾಡಿ ಅದ್ರಲ್ಲಿ ಆ ದುಡ್ಡಲ್ಲಿ ನಾನು, ಯಾಕಂತ ಹೇಳಿದ್ರೆ ಪಾಶ್ಚಾತ್ಯ ದೇಶಕ್ಕೆ ಹೋಗೋ ತಮಾಷೆ ಅಲ್ವಲ್ಲ, ದುಡ್ಡು ಬೇಕು ತುಂಬಾ. ಸೊ ಅಲ್ಲಿ ಪ್ರಚಾರ ಮಾಡ್ಬೇಕಾದ್ರೆ ನಂಗೆ ತುಂಬಾ ದುಡ್ಡು ಬೇಕು ಅಂತ ಹೇಳಿ ಅವ್ರು ಆ ಒಂದು ಇದ್ರಲ್ಲಿ ಅವರು ದುಡ್ಡು ಮಾಡಿ ಮತ್ತೆ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಕೃಷ್ಣನ್ ಪ್ಲಾನ್ ನೋಡಿ, ಅವರ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಏನಿದೆ ಅದಕ್ಕೆ ಬೆಂಕಿ ಬಿದ್ದು ಫುಲ್ ಎಲ್ಲಾನು ಸುಟ್ಟು ಹೋಗುತ್ತೆ. ಸೊ ಸುಟ್ಟೋಗಿ ಪ್ರಭುಪಾದ್ ಲಿಟ್ರಲಿ ಅಂದ್ರೆ ರೋಡಿಗೆ ಬರ್ತಾರೆ, ಏನು ಇರಲ್ಲ, ಏನು ಅಂತ ಹೇಳಿದ್ರೆ ಏನು ಇರಲ್ಲ. ಹಾಗಾಗಿ ಅವ್ರ ಹತ್ರ ಆಗ ಅವರಿಗೆ ಅರ್ಥ ಆಗುತ್ತೆ, ಅಂದ್ರೆ
ಸೊ ನಾವೆಲ್ಲ ಆದ್ರೆ ನಮಗೆ ಕೃಷ್ಣನಲ್ಲಿ ನಂಬಿಕೆ ಹೋಗ್ಬೋದು, ಆದ್ರೆ ಪ್ರಭುಪಾದಿಗೆ ಅರ್ಥ ಆಗುತ್ತೆ, ಓಕೆ ಅಂದ್ರೆ ನಾನು ಕೃಷ್ಣನ ಇದೇ ಪ್ಲಾನ್ ಇರ್ಬೇಕು ಅಂತ ಹೇಳಿ. ಸೊ ಅದಾದ ನಂತರ ಅವರು ಕಂಪ್ಲೀಟ್ ಆಗಿ ತೊಡಗಿಸ್ಕೊಳ್ತಾರೆ ತಮ್ಮನ್ನ ಕೃಷ್ಣ ಪ್ರಜ್ಞೆಯನ್ನ ಪ್ರಸಾರ ಮಾಡೋದ್ರಲ್ಲಿ. ಸೊ ಇದು ಝಾನ್ಸಿಯಲ್ಲಿ ಪ್ರಭುಪಾದ್ ಲೀಗ್ ಆಫ್ ಡಿವೋಟೀಸ್ ಅಂತ ಹೇಳಿ ಫಸ್ಟ್ ಗೆ ಶುರು ಮಾಡ್ತಾರೆ. ಸೊ ಅಲ್ಲಿ ಅವರು ಅಂದ್ರೆ ಎಲ್ಲ ಅಲ್ಲಿ ಏನಾಗುತ್ತೆ, ಅಲ್ಲಿ ತುಂಬಾ ದಿನ ನಡೆಯಲ್ಲ ಅದು ಅಂತ ಹೇಳಿದ್ರೆ, ಅವರಿಗೆ ಗವರ್ನರ್ ಅವರಿಗೆ ಕೊಡ್ತಾರೆ ಜಾಗ ಕೊಡ್ತಾರೆ ಅವರ ಪ್ರಚಾರಕ್ಕೆ ಅಂತ ಹೇಳಿ. ಆದ್ರೆ ಗವರ್ನರ್ ಹೆಂಡತಿ ಏನ್ ಮಾಡ್ತಾರೆ, ಅವರೊಂದು ಲೇಡೀಸ್ ಕ್ಲಬ್ ತರ ಏನೋ ಯೂಸ್ ಮಾಡ್ತಾರೆ. ಹಾಗಾಗಿ ಅವ್ರು ಅದನ್ನಲ್ಲಿ ಕ್ಲೋಸ್ ಮಾಡ್ಬೇಕಾಗಿ ಬರುತ್ತೆ ಪ್ರಭುಪಾದಿಗೆ, ಅಲ್ಲಿ ಕಂಟಿನ್ಯೂ ಮಾಡಕ್ಕಾಗಲ್ಲ. ಅದಾದ ನಂತರ ಇದು 1944ರಲ್ಲಿ ಪ್ರಭುಪಾದ್ ಬ್ಯಾಕ್ ಟು ಗಾಡ್ ಹೆಡ್ ಅಂತ ಹೇಳಿ, ಮರಳಿ ದೇವೋತ್ತಮನ ಎಡೆಗೆ ಅಂತ ಹೇಳಿ ಒಂದು ಮ್ಯಾಗಝಿನ್ ಸ್ಟಾರ್ಟ್ ಮಾಡ್ತಾರೆ ಪ್ರಭುಪಾದ್. ಸೊ ಇನಿಷಿಯಲಿ ಅಂದ್ರೆ ಅದು ಪ್ರಭುಪಾದ್ ಅದಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಅಂದ್ರೆ ಅವರಿಗೆ ಮ್ಯಾಗಝಿನ್ ಪ್ರಿಂಟ್ ಮಾಡಕ್ಕೂ ಸಹ ದುಡ್ಡಿರಲ್ಲ, ಅವರು ನಡ್ಕೊಂಡು ಹೋಗಿ ಮಾಡೋಂಥದ್ದು. ಅಂದ್ರೆ ಅವರು ಪ್ರಿಂಟಿಂಗ್ ಪ್ರೆಸ್ ಹತ್ರ ಹೋಗಿ ಪ್ರಿಂಟ್ ಮಾಡ್ಸಕ್ಕೂ ಅವ್ರ ಹತ್ರ ದುಡ್ಡಿರಲ್ಲ. ಆದ್ರೆ ಅವರಿಗೆ ಒಳ್ಳೆ ಪರಿಚಯ ಆಗಿರೋದ್ರಿಂದ ಆ ಮನುಷ್ಯ ಹೇಳಿರ್ತಾನೆ, ನೀನು ಸೆಲ್ ಆದ್ಮೇಲೆ ನೀವು ನನಗೆ ದುಡ್ಡು ಕೊಟ್ರೆ ಸಾಕು ಅಂತ. ಸೊ ಅವ್ರು ಎವ್ರಿ ಟೈಮ್ ಆ ಮ್ಯಾಗಝಿನ್ ಪ್ರಿಂಟ್ ಮಾಡಿ, ಮ್ಯಾಗಝಿನ್ ಸೋಲ್ಡ್ ಆದ್ಮೇಲೆ ಅಂದ್ರೆ ಅದನ್ನ ಯಾರು ಖರೀದಿಸಿದ್ಮೇಲೆ ಆ ದುಡ್ಡನ್ನ ತಂದು ಕೊಡ್ತಾ ಇರ್ತಾರೆ. ಹಾಗೂ ಅವ್ರು ಎಷ್ಟು ಅಂತ ಹೇಳಿದ್ರೆ, ಅವರಿಗೆ ಎಷ್ಟೋ ಸರ್ತಿ ಊಟವೂ ಸಹ ಸರಿ ಇರ್ತಾ ಇರ್ಲಿಲ್ಲ ಪ್ರಭುಪಾದಿಗೆ, ಖಾಲಿ ಹೊಟ್ಟೆಲ್ ಬರ್ತಾ ಇದ್ರು. ಎಷ್ಟೋ ಸರ್ತಿ ಅವರು ದಾರಿಲಿ ತಲೆ ತಿರುಗಿಯೂ ಬಿದ್ದಿದ್ದು ಸಹ ಇದೆ. ಹಾಗೂ ಮತ್ತೆ ಅವರು ಎಷ್ಟೋ ಸರ್ತಿ ಮತ್ತೆ ಅವರು ಕೇಳ್ತಾ ಇದ್ರು, ನಿಮ್ದು ಊಟ ಆಗಿದ್ಯಾ ಅಂತ. ಇವರಿಗೆ ತುಂಬಾ ದಾಕ್ಷಿಣ್ಯ ಹೇಳಕ್ಕೆ, ಅಂದ್ರೆ ಅವರು ಇಲ್ಲ ನನಗೆ ಆಗಿದೆ ಅಂತ ಹೇಳ್ತಾ ಇದ್ರು. ಆದ್ರೂ ತೀರಾ ತಡ್ಕೊಳಕ್ ಆಗದೆ ಇದ್ರೆ ಕೆಲವೊಂದ್ ಸರ್ತಿ ಹೇಳ್ತಾ ಇದ್ರಂತೆ ಪ್ರಭುಪಾದ್, ಇಲ್ಲ ನನಗೆ ಊಟ ಆಗಿಲ್ಲ ಅಂತ. ಆಗ ಅವರು ಊಟ ಕೊಡ್ತಾ ಇದ್ರು. ಸೊ ಆತರ ಒಂದು ಪ್ರಭುಪಾದ್ ಅಷ್ಟು ಅಂದ್ರೆ ಅವ್ರನ್ನ ರಕ್ತ ಸೂರಿಸಿದ್ದಾರೆ ಈ ಒಂದು ಕೃಷ್ಣ ಅಂದ್ರೆ ಇಸ್ಕಾನ್ ಇವತ್ತಿನ ಏನೇ ಹೆಸರಿರ್ಬೋದು ಅದು ಯಾಕಂದ್ರೆ ಪ್ರಭುಪಾದ್ ನೋಡಿ, ತುಂಬಾ ಜನಕ್ಕೆ ಪ್ರಭುಪಾದ್ ಅಂದ್ರೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಎಲ್ಲಿಯೂ ಅಡ್ವರ್ಟೈಸ್ ಮಾಡ್ಕೊಂಡಿಲ್ಲ. ಈಗ ಬೇರೆ ನೀವು ಸ್ಪಿರಿಚುವಲ್ ಆರ್ಗನೈಸೇಷನ್ ನೋಡಿ, ಫಸ್ಟ್ ಗೊತ್ತಾಗುವಂತದ್ದು ನಮಗೆ ಆ ಸ್ಪಿರಿಚುವಲ್ ಆರ್ಗನೈಸೇಷನ್ ಲೀಡರ್. ಬಟ್ ಇಲ್ಲಿ ಏನಂದ್ರೆ ನಿಮಗೆ ಎಲ್ಲರಿಗೂ ಹರೇ ಕೃಷ್ಣದವರು ಅಂತಾರೆ ಹೊರತು ಪ್ರಭುಪಾದ್ನ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಪ್ರಭುಪಾದ್ ಯಾವಾಗ್ಲೂ ಕೃಷ್ಣನನ್ನೇ ಮುಂದೆ ಇಟ್ಟಿರುವಂತದ್ದು. ಸೊ ಇದು ಪ್ರಭುಪಾದ್, ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಸೊ ಮಿನಿಸ್ಟರ್, ಅವ್ರನ್ನ ಭೇಟಿಯಾಗಿ ಅವರಿಗೆ ಇದ್ರ ಬಗ್ಗೆ ಅಂದ್ರೆ ಪುಸ್ತಕ ಕಳ್ಸಿರ್ತಾರೆ. ಸೊ ಅವರು ಅದನ್ನ ನೋಡಿ ಅವರಿಗೆ ತುಂಬಾ ಖುಷಿಯಾಗಿ ಇದು ಎಲ್ಲಾ ಒಂದು ಶಾಲಾ ಕಾಲೇಜುಗಳಲ್ಲೂ ಬರ್ಬೇಕು ಅಂತೆಲ್ಲ ಅವರ ಇಚ್ಛೆಯನ್ನ ತೋರಿಸಿರ್ತಾರೆ. ಆದ್ರೆ ದುರದೃಷ್ಟವಶಾತ್ ಏನಾಗುತ್ತೆ, ಅವರು ಒಂದೇ ವರ್ಷದಲ್ಲಿ ಅವರು ತೀರ್ಕೊಳ್ತಾರೆ. ಸೊ ಹಾಗಾಗಿ ಅದು ಮತ್ತೆ ಮುಂದೆ ಬಂದಿರುವಂತ ಯಾರೇ ಒಬ್ರು ಪ್ರಧಾನಮಂತ್ರಿ ಆಗಿರ್ಬೋದು, ಅವರು ಇದಕ್ಕೆ ಅನುಕೂಲ ಮಾಡಿಕೊಡೋಲ್ಲ. ಸೊ ಇದು ಪ್ರಭುಪಾದ್ ಜಲದೂತದಲ್ಲಿ ಹೋಗುವಂಥದ್ದು. ಸೊ ಜಲದೂತ ಅಂತ ಹೇಳಿದ್ರೆ ಇದು ಪ್ರಭುಪಾದ್ ಅವರು ಅದೇ 65ನೇ ಇಸ್ವಿಯಲ್ಲಿ ಹೋಗುವಾಗ ಅವರು ಹೋಗುವಂಥದ್ದು ಇದು ಅಂದ್ರೆ ಸಾಮಾನ್ಯ ಸಾಗಣೆ ಮಾಡುವಂಥದ್ದು. ಇದು ಪ್ಯಾಸೆಂಜರ್ ಶಿಪ್ ಅಲ್ಲ ಇದು. ಅಂದ್ರೆ ಇದರಲ್ಲಿ ಪ್ರಭುಪಾದ್ ಒಬ್ರೇ ಹೋಗಿದ್ದು, ಆಸ್ ಎ ಪ್ಯಾಸೆಂಜರ್ ಪ್ರಭುಪಾದ್ ಒಬ್ರೇ ಹೋಗಿದ್ದು. ಯಾಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ, ಪ್ರಭುಪಾದ್ ಹತ್ರ ಬರೇ 40 ರೂಪಾಯಿ ಇತ್ತು. ಸೊ ಅವರಿಗೆ ಈ ಟಿಕೆಟ್ ಕೂಡ ಮಾಡಿ ಕೊಡುವಂಥದ್ದು ಅವರು ಸ್ಕಿಂಡಾ ಶಿಪ್ಪಿಂಗ್ ಕಂಪನಿ ಅಂತ ಹೇಳಿ ಅದರ ಓನರ್ ಸುಮತಿ ಮುರಾರ್ಜಿ ಅಂತ ಹೇಳಿ ಅವರು ಮಾಡಿ ಕೊಡ್ತಾರೆ. ಸೊ ಆ ಲೇಡಿ ಹೇಳ್ತಾರೆ, ಸೊ ಯಾಕೆ ನೀವು ಹೋಗ್ತೀರಾ ಈ ವಯಸ್ಸಲ್ಲಿ ಪ್ರಭುಪಾದ್, ನಿಮಗೆ 70 ವರ್ಷ ಆಗಿದೆ, ಅಲ್ಲಿ ತುಂಬಾ ಚಳಿ ಇರುತ್ತೆ, ನಿಮಗೆ ಅಲ್ಲಿ ಆ ವೆದರ್ ನಿಮಗೆ ಸೆಟ್ ಆಗಲ್ಲ, ನಿಮಗೆ ನಿಮ್ಮ ಆರೋಗ್ಯಕ್ಕೆ ಇದಾಗ್ಬೋದು, ನೀವು ಸಾಯ್ತೀರಿ ಅಂತೆಲ್ಲ ಹೇಳ್ತಾರೆ. ಸೊ ಅವ್ರು ಇಲ್ಲ, ನನ್ನ ಗುರುಗಳ ಆದೇಶ ಆಗಿದೆ, ನಾನು ಹೋಗ್ಬೇಕು. ಸೊ ಅವ್ರು ಫೈನಲಿ ಡಿಸೈಡ್ ಮಾಡ್ತಾರೆ, ಗುರುಗಳ ಅಂದ್ರೆ ಹೋಗ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಅದಾದ ನಂತರ ಅವರಿಗೆ 2 ಸತಿ ಹೃದಯಾಘಾತ ಆಗುತ್ತೆ. ಶಿಪ್ಪಲ್ಲಿ ಹೋಗುವಾಗ 2 ಸತಿ ಹೃದಯಾಘಾತ ಆಗುತ್ತೆ. ಆಗ ಪ್ರಭುಪಾದ್ ಅದರಲ್ಲಿ 2 ತುಂಬಾ ಬ್ಯೂಟಿಫುಲ್ ಪೊಯಮ್ಸ್ 2 ಬರೆದಿರ್ತಾರೆ ಪ್ರಭುಪಾದ್. ಸೊ ಐ ಜಸ್ಟ್ ತೋರಿಸ್ತೀನಿ. ಗುರು ಕೃಪಾ ಕೈಲೆ ಕೃಷ್ಣದ ಮೇರಾ ಪ್ರತಿ ಕಿಲಾಗೆ ಯಾ ನೀಲಿ ಹೇತಾ ಕುರೋ ಏ ಗತಿ अनीचो जदि प्रभु हमारे नाचते, अनीचो जदि प्रभु हमारे नाचते, नाचो 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 प्रभु नाचो से मा
माते से मते कास्तेरा पूतली चाता नाचो से मते ಅಂದ್ರೆ My dear Lord Krishna, you are so kind upon this useless soul, but I do not know why you have brought me here. Now you can do whatever you like with me. ಅಂದ್ರೆ ಅವರು ಅಮೆರಿಕದಲ್ಲಿ ಲ್ಯಾಂಡ್ ಆದಾಗ ಬರ್ದಿರ್ತಾರೆ. ಅಂದ್ರೆ ನನಗೆ ನೀನ್ ತುಂಬಾ ಕರುಣಾಮಯಿ, ನೀನ್ ತುಂಬಾ ಕರುಣೆಯಾಗಿದೆಯಾ ಈ ಒಂದು ಯೂಸ್ಲೆಸ್ ಸೋಲ್ ಅಂತ ಅವ್ರು ಹೇಳ್ಕೊಳ್ಳುವಂಥದ್ದು. ಬಟ್ ಅದಲ್ಲ ಪ್ರಭುಪಾದ್, ಬಟ್ ಅದು ಅವರ ವಿನಮ್ರತೆ. ಸೊ ನೀನ್ ನನ್ನ ಇಲ್ಲಿ ತಂದಿದ್ಯಾ, ನೀನ್ ಏನ್ ಮಾಡ್ತೀಯೋ ನಿನ್ನ ಇಚ್ಛೆ ಅಂತ ಹೇಳುವಂಥದ್ದು. ಮತ್ತೆ ಇಲ್ಲಿ ಹೇಳುವಂಥದ್ದು, ಓ ಲಾರ್ಡ್, ಐ ಆಮ್ ಲೈಕ್ ಎ ಪಪೆಟ್ ಇನ್ ಯೋರ್ ಹ್ಯಾಂಡ್. ಸೊ ಇಫ್ ಯು ಹ್ಯಾವ್ ಬ್ರಾಟ್ ಮೀ ಹಿಯರ್ ಟು ಡ್ಯಾನ್ಸ್, ದೆನ್ ಮೇಕ್ ಮೀ ಡ್ಯಾನ್ಸ್, ಓ ಲಾರ್ಡ್ ಮೇಕ್ ಮೀ ಡ್ಯಾನ್ಸ್. ಸೊ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂದ್ರೆ ಅವ್ರ ಹತ್ರ ಏನಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, 40 ರೂಪಾಯಿ ಇಟ್ಕೊಂಡು ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅವ್ರು ಅಲ್ಲಿ ಹೋಗಿ, ಅಲ್ಲಿ ಇರಕ್ಕೂ ಏನಿಲ್ಲ. ಸೊ ಆತರ ಒಂದು ಸಿಚುವೇಶನ್ ಅಲ್ಲಿ ಅವ್ರು ಬರೆಯುವಂಥದ್ದು. ಕೃಷ್ಣನಿಗೆ ಕಂಪ್ಲೀಟ್ ಸರೆಂಡರ್ ಆಗಿದ್ದಾರೆ ಪ್ರಭುಪಾದ್. ನಿನ್ನ ಕೈಗೊಂಬೆ ನಾನು, ನೀನು ಹೇಗೆ ನನ್ನ ನೃತ್ಯ ಮಾಡಿಸ್ತೀಯ ನಿನ್ ಕೈಯಲ್ಲಿ ಮಾಡಿಸು ಅಂತ ಹೇಳಿ ಅವರ ಒಂದು ಪ್ರಾರ್ಥನೆ ಇದು ಪ್ರಭುಪಾದ್ದು. ಸೊ ಅದಾದ ನಂತರ ಇಲ್ಲಿ ಪ್ರಭುಪಾದ್ ಅಮೆರಿಕಕ್ಕೆ ತಲುಪಿದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಒಂದು ಟಾಂಪಿಂಗ್ ಸ್ಕ್ವೇರ್ ಅಂತ ಹೇಳಿ ಅಲ್ಲಿ ಆ ಪಾರ್ಕ್ ಅಲ್ಲಿ ಪ್ರಭುಪಾದ್ ಯಾವಾಗ್ಲೂ ದಿನ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಕೀರ್ತನೆ ಮಾಡುವಂಥದ್ದು ಹರೇ ಕೃಷ್ಣ ಇದನ್ನ. ಸೊ ಅದಾದ ಮೇಲೆ ಅಲ್ಲಿ ಆಗ ಹಿಪ್ಪಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅಮೆರಿಕದಲ್ಲಿ. ಸೊ ಅಮೆರಿಕದಲ್ಲಿ ತುಂಬಾ ಅಂತ ಹೇಳಿದ್ರೆ ಆಗ ವಿಯೆಟ್ನಾಂ ವಾರ್ ನಡೀತಾ ಇರುತ್ತೆ, ಅಮೆರಿಕ ಮತ್ತು ವಿಯೆಟ್ನಾಂ. ಸೊ ಆಗ ಅಮೆರಿಕದಲ್ಲಿ ಏನ್ ಮಾಡ್ತಾರೆ, ಅವರೆಲ್ಲ ಕಂಪಲ್ಸರಿಯಾಗಿ ಪ್ರತಿ ಒಂದು ಫ್ಯಾಮಿಲಿಯಿಂದ ಒಬ್ರು ಮಿಲಿಟರಿಗೆ ಸೇರ್ಬೇಕು ಅಂತ ಹೇಳಿ ಅವ್ರದ್ದು ಆರ್ಡರ್ ಇರುತ್ತೆ ಗವರ್ಮೆಂಟ್ ಇಂದ. ಸೊ ಅದಕ್ಕೆ ರೆಬಲ್ ಆಗಿ ಅಲ್ಲಿನ ಒಂದು ಯಂಗ್ಸ್ಟರ್ಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ಅಗೇನ್ಸ್ಟ್ ಆಗಿರ್ತಾರೆ ಆ ಒಂದು ಪಾಲಿಸಿಗೆ. ಯಾಕಂತ ಹೇಳಿದ್ರೆ ಈ ಯುದ್ಧಕ್ಕೆಲ್ಲ ಬರ್ಬೇಕಾದ್ರೆ ಅವ್ರಿಗೊಂದು ಕ್ಷತ್ರಿಯ ಗುಣ ಇರಬೇಕು, ಎಲ್ಲರನ್ನು ಹಾಗೆ ಡೈರೆಕ್ಟ್ ತಗೊಳ್ಳೋಗಿಲ್ಲ. ಬಟ್ ಅವರು ಫೋರ್ಸಬಲಿ ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲ ಅದರಿಂದಾಗಿ ಏನಾಗಿರ್ತಾರೆ, ಡ್ರಗ್ ಅಡಿಕ್ಟ್ಸ್ ಎಲ್ಲ ಆಗಿರ್ತಾರೆ. ಅಡಿಕ್ಟ್ ಆಗಿ ಅವರೆಲ್ಲ ಹಾಗೆಲ್ಲ ದಾರಿ ತಪ್ಪಿರ್ತಾರೆ ಹುಡುಗರೆಲ್ಲ, ಯಂಗ್ ಜನರೇಷನ್ಸ್. ಸೊ ಅವರೆಲ್ಲ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ, ಇಲ್ಲಿ ಬಂದು ಕೇಳ್ತಾ ಇರ್ತಾರೆ, ಕೇಳ್ತಾ. ಸೊ ಏನಾಗುತ್ತೆ, ಅದರಲ್ಲಿ ಎಷ್ಟೋ ಸಾವಿರ ಜನ ಸೇರಿ ಅದರಲ್ಲಿ ಕೆಲವೊಂದು 10 ಜನ ಮಾತ್ರ ಉಳಿಯುವಂಥದ್ದು. ಅಂದ್ರೆ ಪ್ರಭುಪಾದ್ ಅದಾದ್ಮೇಲೆ ಪ್ರಭುಪಾದ್ಗೊಂದು ಒಬ್ರು ಇಂಡಿಯನ್ ಒಬ್ರು ಭಾರತದವರು ಒಬ್ರು ಗ್ಯಾರೇಜ್ ಕೊಡ್ತಾರೆ ಅವ್ರನ್ನ ನೋಡಿ, ಅಂದ್ರೆ ಈ ತರ ಒಂದು ಇದಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳಿ. ಅಂದ್ರೆ ಯಾರೋ ಒಬ್ರು ಕೃಷ್ಣ ದಾರಿ ತೋರಿಸ್ತಾನೆ ಅಂತ ಹೇಳಿ. ಆಗ ಅವರು ಗ್ಯಾರೇಜ್ ಅಲ್ಲಿ ಏನ್ ಮಾಡ್ತಾರೆ, ಆ ಗ್ಯಾರೇಜ್ ಅಲ್ಲೇನೆ ಅವರು ಯಾವಾಗ್ಲೂ ಭಾಗವತಂ ಹೇಳ್ಕೊಡುವಂಥದ್ದು ಹಾಗೂ ವೀಕೆಂಡ್ ಅಲ್ಲಿ ಪ್ರಸಾದ ಮಾಡುವಂಥದ್ದು, ಪ್ರಸಾದ ಮಾಡಿ ಎಲ್ಲರಿಗೂ ಕೊಡ್ತಾ ಇರ್ತಾರೆ. ಹಾಗೆಲ್ಲ ಮಾಡ್ತಾ ಇರ್ತಾರೆ ಪ್ರಭುಪಾದ್. ಲೈಕ್ ಅದೊಂದು ಆಲ್ಮೋಸ್ಟ್ 6 ತಿಂಗಳು ಹಂಗ್ ನಡೆಯುತ್ತೆ. ಅದಾದಾಗ ಎಲ್ಲರೂ ಬರ್ತಾ ಇರ್ತಾರೆ, ಅಂದ್ರೆ ಇಲ್ಲಿ ಒಳ್ಳೇದಿದೆ, ಎಂಜಾಯ್ ಮಾಡ್ಬೋದು ಅಂದ್ರೆ ಎಂಜಾಯ್ ಮಾಡೋ ಮೂಡಲ್ಲಿ ಬರ್ತಾ ಇರ್ತಾರೆ. ಅದಾದ್ಮೇಲೆ ಒಬ್ಬ ಕೇಳ್ತಾನೆ ಪ್ರಭುಪಾದಿಗೆ, ಪ್ರಭುಪಾದ್ ಇಲ್ಲಿ ಏನಾದ್ರು ಈ ಕ್ಲಬ್ಬಿಗೆ ಏನಾದ್ರು ರೂಲ್ಸ್ ಇದೆಯಾ? ಅವ್ರು ಹೇಳ್ತಾರೆ ಹೌದು ರೂಲ್ಸ್ 4 ಹೇಳ್ತಾರೆ. 4 ಏನೆಲ್ಲ? ಸೊ ರೂಲ್ಸ್ ಹೇಳಿದ ತಕ್ಷಣ ಅಂದ್ರೆ ಮಾಂಸಾಹಾರಿ ಸೇವನೆ ಇಲ್ಲ, ಹಾಗೂ ಜೂಜಿಲ್ಲ, ಮತ್ತು ಧೂಮಪಾನ ಇಲ್ಲ, ಹಾಗೂ ಅನೈತಿಕ ಸ್ತ್ರೀ, ಈ 4 ವಿಷಯಗಳು ಮಾಡಬಾರ್ದು ಅಂತ. ಅದ ಹೇಳಿದ ತಕ್ಷಣ ಏನಾಗುತ್ತೆ, ಎಲ್ಲರೂ ಕಟ್ ಡೌನ್ ಆಗುತ್ತೆ. ಅಂದ್ರೆ 300-400 ಜನ ಇರುವಂತವ್ರು ಕಮ್ಮಿ ಆಗಿ ಒಂದು 10 ಜನ ಉಳಿತಾರಷ್ಟೇ ಸೀರಿಯಸ್ ಆಗಿರುವಂತವ್ರು. ಸೊ ಅವರು ಆ 10 ಜನರಿಂದ ನಂತರ ಇಡೀ ಪ್ರಪಂಚದಾದ್ಯಂತ ಹರಡುವಂಥದ್ದು ಈ ಕೃಷ್ಣ ಪ್ರಜ್ಞೆ ಅನ್ನೋದು. ಸೊ ಇದು ಪ್ರಭುಪಾದ ದೊಡ್ಡ ಕೊಡುಗೆ. ಅದಾದ ನಂತರ ಇದು ಪ್ರಭುಪಾದ್ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಒಂದು ಕ್ಲಬ್ ಅಲ್ಲಿ, ಸೊ ಅಲ್ಲಿ ಹೋಗಿ ಕೂಡ ಪ್ರಚಾರ ಮಾಡುವಂಥದ್ದು. ಅಂದ್ರೆ ಕ್ಲಬ್ ಅಂತ ಹೇಳಿದ್ರೆ ನೈಟ್ ಕ್ಲಬ್, ಅಲ್ಲಿ ಎಲ್ಲರೂ ಎಂಜಾಯ್ ಮಾಡೋ ಒಂದು ಇದ್ರಲ್ಲಿ ಹೋಗುವಂಥದ್ದು. ಬಟ್ ಅಲ್ಲಿ ಪ್ರಭುಪಾದ್ ಅಲ್ಲಿ ಹೋಗಿ ಸಹ ಅವರು ಡಿಸೈಪಲ್ಸ್ ನ ಮಾಡ್ತಾರೆ. ಸೊ ಇಲ್ಲಿ ಪ್ರಭುಪಾದ್ ಅವರ ಶಿಷ್ಯ ಜಾರ್ಜ್ ಹ್ಯಾರಿಸನ್ ಅಂತ ಹೇಳಿ, ಬೀಟಲ್ಸ್ ಗ್ರೂಪ್ ಅವರ ಮಾಲೀಕ, ಅಂದ್ರೆ ಒಂದು ಫೇಮಸ್ ಆಲ್ಬಮ್ ಕಂಪನಿ. ಸೊ ಅವರು ಕೂಡ ಅವರ ಡಿಸೈಪಲ್ ಆಗಿರ್ತಾರೆ, ಹಾಗೂ ಅವರಿಂದಾಗಿ ತುಂಬಾ ಕಡೆ ಅವರ ಹಾಡುಗಳು ತುಂಬಾ ಫೇಮಸ್ ಆಗುತ್ತೆ ಹರೇ ಕೃಷ್ಣದ್ದು. ಸೊ ಅದರಿಂದ ತುಂಬಾ ಪ್ರಚಾರ ಆಗಕ್ಕೆ ಹೆಲ್ಪ್ ಆಗತ್ತೆ. ಸೊ ಇದು ಪ್ರಭುಪಾದ್ ರಷ್ಯಾದಲ್ಲಿ. ಸೊ ರಷ್ಯಾ ಅಂತ ಹೇಳಿದ್ರೆ ಅದು ಕಮ್ಯುನಿಸ್ಟ್ ಕಂಟ್ರಿ. ಸೊ ಅಲ್ಲಿ ಇದೆಲ್ಲ ಅಂದ್ರೆ ಬ್ಯಾಂಡ್, ಅಂದ್ರೆ ದೇವರ ಬಗ್ಗೆ ಮಾತಾಡೋಗೆ ಇಲ್ಲ ಅದು. ಸೊ ಅಲ್ಲಿ ಕಮ್ಯುನಿಸ್ಟ್ ಅವರು ಜೈಲಿಗೆ ಹಾಕ್ತಾರೆ ದೇವರ ಬಗ್ಗೆ ಮಾತಾಡಿದ್ರು. ಸೊ ಪ್ರಭುಪಾದ್ ಅವರು ಸೇಮ್ ಅವರ ಅಟೈರ್ ಯಾವಾಗ್ಲೂ ಒಂದು ನೋಡ್ಬೋದು ನಾವು, ಅಂದ್ರೆ ಕಾವಿ ಬಟ್ಟೆ ಉಟ್ಕೊಂಡೆ ಪ್ರಭುಪಾದ್ ಹೋಗ್ತಾ ಇದ್ರು. ಸೊ ಆ ಬಟ್ಟೆಯಲ್ಲಿ ಇರ್ತಾರೆ, ಕೈಯಲ್ಲಿ ಭಗವದ್ಗೀತಾ ಇರುತ್ತೆ. ಸೊ ಅವರು ಏರ್ಪೋರ್ಟ್ ಅಲ್ಲಿ ಹೋಗಿದ ತಕ್ಷಣ ಅವ್ರನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ, ಅಂದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಈ ತರ ಆಧ್ಯಾತ್ಮಿಕ ಪ್ರಚಾರ ಮಾಡೋರ್ನ ಅಂದ್ರೆ ಒಂದು ಕ್ಯಾಂಪ್ ಅಲ್ಲಿ ಹಾಕಿ ಟಾರ್ಚರ್ ಕೊಡ್ತಾರೆ, ಅಂದ್ರೆ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಎಲ್ಲ ಕೊಡುವಂತದ್ದು. ಸೊ ಆದ್ರೆ ಪ್ರಭುಪಾದ್ ಅವ್ರನ್ನ ಅಲ್ಲಿ ತಗೊಂಡು ಹೋಗ್ತಾರೆ.
ಅಂದ್ರೆ ಅವರ ಜೊತೆ ಡಿಸೈಪಲ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ನಾರ್ಮಲ್ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತಾರೆ, ಹಾಗಾಗಿ ಅವ್ರನ್ನ ಯಾರು ಹಿಡಿಯಲ್ಲ. ಪ್ರಭುಪಾದ್ ಅವರ ಡ್ರೆಸ್ ನ ನೋಡಿ ಅವ್ರು ಹಿಡಿದು ತಗೊಂಡು ಹೋಗ್ತಾರೆ. ಅದಾದ ನಂತರ ಏನಾಗುತ್ತೆ, ಇಮಿಗ್ರೇಷನ್ ಆಫೀಸರ್ ಒಬ್ಬ ಬರ್ತಾನೆ, ಅವ್ನು ಬಂದು ಪ್ರಭುಪಾದ್ನ ನೋಡಿ ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಸೊ ಅವ್ರು ಬಿಡ್ತಾರೆ. ಇವ್ರಿಗೆಲ್ಲ ಶಿಷ್ಯರಿಗೆಲ್ಲ ಆಶ್ಚರ್ಯ, ಹೇಗೆ ಬಿಟ್ರು ಅಂತ. ಪ್ರಭುಪಾದ್ನ ಕೇಳ್ತಾರೆ, ಪ್ರಭುಪಾದ್ ಹೇಗ್ ಬಿಟ್ರು ನಿಮ್ನ ಅಂತ. ಅವ್ರು ಹೇಳ್ತಾರೆ, ನೋಡು ಪರಮಾತ್ಮ ಅವರ ಹೃದಯದಲ್ಲೂ ಇದ್ದಾನೆ, ಸೊ ಹಾಗಾಗಿ ಆ ಪರಮಾತ್ಮನೇ ಆತರ ಹೇಳಿದ್ದು. ಸೊ ಪರಮಾತ್ಮ ಆತರ ಬುದ್ಧಿ ಕೊಟ್ಟ ಅವನಿಗೆ, ಇಲ್ಲಾಂದ್ರೆ ಹೇಗೆ ಸಾಧ್ಯ ಇದು? ಆತರ ಒಂದು ಆಧ್ಯಾತ್ಮಿಕ ಅಂದ್ರೆ ಆತರ ಒಂದು ವೇಷದಲ್ಲಿ ಇದ್ರು, ಕೈಯಲ್ಲಿ ಭಗವದ್ಗೀತೆ ಇದ್ರು ಬಟ್ ಆದ್ರೆ ಬಿಡ್ತಾರೆ ಅವ್ರನ್ನ. ಆದ್ರೆ ಅಲ್ಲಿ ಪ್ರಚಾರ ಮಾಡುವಾಗಿಲ್ಲ. ಪ್ರಭುಪಾದಿಗೆ ಅಲ್ಲಿ ಹೋಗಿ ಸಹ ಪ್ರಚಾರ ಮಾಡಕ್ಕಾಗಲ್ಲ. ಅಲ್ಲಿ ಪ್ರಭುಪಾದ್ ನೋಡ್ತಾರೆ, ಎಲ್ಲ ಚರ್ಚ್ಗಳು ತುಂಬಾ ಇದೆ, ಆದ್ರೆ ಎಲ್ಲಾ ಚರ್ಚ್ಗಳು ಕ್ಲೋಸ್ ಆಗಿರುವಂತದ್ದು. ಸೊ ಆಗ ಅಲ್ಲಿ ಹೇಳ್ತಾರೆ ಎಲ್ಲರೂ, ಏನು ಅಲ್ಲಿ ಯಾಕೆ ಆತರ ಆಗಿದೆ ಅಂತ ಹೇಳಿದ್ರೆ, ಜನರೆಲ್ಲ ಆಗ ಪ್ರಭುಪಾದಿಗೆ ಏನನ್ಸುತ್ತೆ ಅಂದ್ರೆ, ಜನರಿಗೆ ಎಲ್ಲರಿಗೂ ದೇವರ ಒಂದು ಪ್ರಜ್ಞೆ ಇದೆ, ಆದ್ರೆ ಈ ಊರು ಪೊಲಿಟಿಷಿಯನ್ಸ್ ಏನಿದ್ದಾರೆ ಅವರಲ್ಲಿ ಬಿಡ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಈ ಕಮ್ಯುನಿಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಜನ ಚರ್ಚಿಗೆ ಹೋಗಿ ಹೊರಗಡೆ ಬರುವಾಗ ಅವರು ಇದು ಚರ್ಚಿಗೆ ಒಳಗಡೆ ಕಳಿಸುವಾಗ ಹೇಳುವಂಥದ್ದು, ಹೋಗಿ ನಿಮ್ಮ ದೇವ್ರ ಹತ್ರ ಕೇಳಿ ಅಂತ. ಹೊರಗಡೆ ಬರುವಾಗ ಅವರು ತುಂಬಾ ಬಡವರು ಇರ್ತಾರೆ, ಅವಾಗ ಅವರು ಬ್ರೆಡ್ ಎಲ್ಲ, ಇವರು ಕೈಯಲ್ಲಿ ಬ್ರೆಡ್ ಇರುತ್ತೆ, ಅವ್ರು ಹೊರಗಡೆ ಬಂದಾಗ ಬ್ರೆಡ್ ಕೊಡುವಂಥದ್ದು. ಸೊ ಅವಾಗ ಏನಾಗುತ್ತೆ, ಅವ್ರು ಕೇಳ್ತಾರೆ, ನಿನಗೆ ಯಾರು ಕೊಟ್ಟಿದ್ದು? ನಾವು ಕೊಟ್ಟಿದ್ದ, ನಿಮಗೆ ದೇವ್ರು ಕೊಟ್ಟ ಅಂತ. ದೇವ್ರೇನಾದ್ರು ಕೊಟ್ಟ ನಿಮಗೆ? ಇಲ್ಲ. ಸೊ ನಾವು ಕೊಟ್ಟಿದ್ದು, ಹಾಗಾದ್ರೆ ದೇವ್ರು ಯಾರು? ನಾವೇ ದೇವ್ರು ಅಂತ. ಸೊ ಹೀಗೆಲ್ಲ ಅವ್ರನ್ನ ಜನರನ್ನ ಒಂದು ವಿಶ್ವಾಸನನ್ನೇ ತೆಗಿತಾ ಇರ್ತಾರೆ ದೇವ್ರ ಮೇಲಿಂದ, ಹಾಗೂ ಈ ತರ ಒಂದು ಮಾಡ್ತಾ ಇರ್ತಾರೆ. ಸೊ ಅವರು ಪ್ರಭುಪಾದ್ ತುಂಬಾ ಯೋಚನೆ ಮಾಡ್ತಾರೆ, ಹೇಗೆ ಇಲ್ಲಿ ಪ್ರಚಾರ ಮಾಡುವಂಥದ್ದು ರಷ್ಯಾದಲ್ಲಿ ಅಂತ ಹೇಳಿ. ಇನ್ನೇನು 4 ದಿನ ಇರುತ್ತಷ್ಟೇ ಅವರ ಅಷ್ಟೇ. ಅಷ್ಟೊತ್ತಿಗೆ ಏನಾಗುತ್ತೆ, ಒಬ್ಬ ರಷ್ಯಾದವನು ಒಬ್ಬ ಬರ್ತಾನೆ ಅಲ್ಲಿಗೆ, ಪ್ರಭುಪಾದ್ ಇರುವಂತ ಜಾಗಕ್ಕೆ ಬರ್ತಾನೆ. ಅವನು ಅಲ್ಲಿ ಅವರ ಡಿಸೈಪಲ್ಸ್ ಇರ್ತಾರೆ, ಪ್ರಭುಪಾದ ಶಿಷ್ಯರು ಇರ್ತಾರೆ. ಅವ್ರನ್ನ ಕೇಳ್ತಾನೆ, ಈ ತರ ಒಂದು ಬೀಟಲ್ಸ್, ಅದೇ ಈ ಮ್ಯೂಸಿಕ್ ಕಂಪನಿ, ಅವ್ರದ್ದು ಒಂದು ಕ್ಯಾಸೆಟ್ ಸಿಗ್ಬೋದಾ ಅಂತ ಹೇಳಿ. ಸೊ ಆಗ ಕೇಳುವಾಗ ಅವ್ರು ಹೇಳ್ತಾರೆ, ನಿಮ್ಗೆ ಬೀಟಲ್ಸ್ ಕ್ಯಾಸೆಟ್ ಯಾಕೆ ಬೇಕು? ಬೀಟಲ್ಸ್ ನವ್ರನ್ನ ಯಾರು ಡಿಸೈಪಲ್ ಮಾಡಿದಾನಲ್ಲ ಅವ್ರಿದ್ದಾರೆ ಇಲ್ಲಿ, ಅವ್ರನ್ನೇ ಮೀಟ್ ಆಗೋ. ಅವನಿಗೆ ಫುಲ್ ತುಂಬಾ ಖುಷಿ ಆಗುತ್ತೆ. ಸೊ ಹೌದಾ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ತಾನೆ. ಹೋಗಿ ನಂತರ ಅವ್ರನ್ನ ಪ್ರಭುಪಾದ್ನ ಮೀಟ್ ಆಗುವಂತದ್ದು. ಸೊ ಅವ್ನು ತುಂಬಾ ಇಂಪ್ರೆಸ್ ಆಗ್ತಾನೆ. ಪ್ರಭುಪಾದ್ ಅವನಿಗೆ 4 ದಿನದಲ್ಲಿ ಭಗವದ್ಗೀತೆಯ ಕಂಪ್ಲೀಟ್ ಜ್ಞಾನ ಕೊಟ್ಟು, ಭಗವದ್ಗೀತೆಯ ಒಂದು ಜೆರಾಕ್ಸ್ ಮಾಡಿಸಿ ಆ ಜೆರಾಕ್ಸ್ ನ ಕೊಡ್ತಾರೆ. ಸೊ ಅವನು ನಂತರ ಅವನನ್ನು ಜೈಲಿಗೆಲ್ಲ ಹಾಕ್ತಾರೆ, ಅವ್ನು ಪ್ರಚಾರ ಮಾಡೋ ಆ ಮನುಷ್ಯ ಮತ್ತೆ ಪ್ರಚಾರ ಮಾಡುವಂತದ್ದು. ಸೊ ರಷ್ಯಾ ಆಕ್ಚುಲಿ ಆ ಟೈಮಲ್ಲಿ ನಂಬರ್ 1 ಸಹ ಆಗಿತ್ತು. ಅಂದ್ರೆ ಈಗಲೂ ಕೂಡ ರಷ್ಯಾ ತುಂಬಾ ಒಳ್ಳೆ ಸ್ಥಾನದಲ್ಲೇ ಇದೆ, ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ. ಸೊ ಆತರ ಒಂದು ಹೇಗೆ ಸ್ಪ್ರೆಡ್ ಆಯ್ತು ಅಂದ್ರೆ, ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಕೃಷ್ಣ ಪ್ರಜ್ಞೆ, ಆ ಒಂದು ಒಬ್ನಿಂದ ಒಂದು ಸೀಡ್ ಪ್ರಭುಪಾದ್ ಹಾಕಿದ್ದು, ಆಮೇಲೆ ಈ ತರ ಒಂದು ಬೆಳೆದಿದೆ. ಸೊ ಇದು ಪ್ರಭುಪಾದ್ ಲೈಕ್ ಮಾರ್ನಿಂಗ್ ವಾಕ್ ಅಂತ ಹೋಗ್ತಾ ಇದ್ರು ಅಮೆರಿಕಾದಲ್ಲಿ. ಅಲ್ಲಿ ಎಲ್ಲರಿಗೂ ಕೃಷ್ಣ ಪ್ರಜ್ಞೆನ, ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇರ್ಬೋದು, ಅಥವಾ ಅಂದ್ರೆ ಒಳ್ಳೆ ಹೆಸರು ಮಾಡಿರುವಂತ ಅವ್ರನ್ನೆಲ್ಲ ಸೆಲೆಬ್ರಿಟೀಸ್, ಇವ್ರನ್ನೆಲ್ಲ ಮೀಟ್ ಆಗಿ ಅವರಿಗೆಲ್ಲ ಕೃಷ್ಣ ಪ್ರಜ್ಞೆ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರಿಂದ ಅಂದ್ರೆ ಜಾಸ್ತಿ ಇನ್ಫ್ಲುಯೆನ್ಸ್ ಆಗುವಂತದ್ದು ದೊಡ್ಡವ್ರು ಯಾರು ಮಾಡಿದ ತಕ್ಷಣ ಅವ್ರ ಫಾಲೋವರ್ಸ್ ತುಂಬಾ ಇರ್ತಾರೆ. ಸೊ ಹಾಗಾಗಿ ಪ್ರಭುಪಾದ್ ಅವ್ರನ್ನೆಲ್ಲ ಹೇಗೆಲ್ಲ ಎಲ್ಲಾ ತರ ದಾರಿನೂ ಪ್ರಭುಪಾದ್ ನೋಡ್ತಾ ಇದ್ರು ಕೃಷ್ಣ ಪ್ರಜ್ಞೆಯನ್ನ ಸ್ಪ್ರೆಡ್ ಮಾಡಕ್ಕೆ. ಸೊ ಇದು ಪ್ರಭುಪಾದ್ ನೋಡ್ಬೋದು, ಲೈಕ್ ಎಷ್ಟು ಪುಸ್ತಕಗಳ 60 ಪುಸ್ತಕಗಳನ್ನ ಬರೆದಿದ್ದಾರೆ ಪ್ರಭುಪಾದ್, ಮೋರ್ ದೆನ್. ಸೊ ಇದು ಬ್ಯಾಕ್ ಟು ಗಾಡೆಡ್, ಇದು ಮಿಲಿಯನ್ಸ್ ಆಫ್ ಕಾಪೀಸ್ ಸೇಲ್ ಆಗಿದೆ. ಸೊ ಇದೊಂದು ಪ್ರಭುಪಾದ್ ಜರ್ನಿ ನೋಡಿ ನೀವು. ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ. ಮಾತಾಜಿ ಹರೇ ಕೃಷ್ಣ. ಹಾ ಪ್ರಭುಜಿ. ಹಾ ಮಾತಾಜಿ, ಎಂತಂದ್ರೆ ಪ್ರಭು ಕರೆದಿದ್ರು ಈಗ ನಮಿಷ್ ಅವರು. ಅವ್ರು ಹೇಳ್ತಾರೆ ಕ್ವಿಜ್ ಅನ್ನು ಅವ್ರದ್ದು ಮಾಡಿಸ್ಬೇಕಂತ ಈಗ. ಹಾ ಎಸ್ ಪ್ರಭುಜಿ. ಕ್ವಿಜ್ ಅವರೆಲ್ಲ ಮಾಡ್ಲಿ, ಅವ್ರಿಗೆ ಈಗ ಡಿಫಿಕಲ್ಟಿ ಆಗ್ಲಿ, ಆದ್ರೆ ಇಮಿಡಿಯೇಟ್ ಅಂದ್ರೆ ಮತ್ತೆ ಕೇಳ್ಬೇಕಂತ.
ಓಕೆ ಪ್ರಭುಜಿ, ಆಯ್ತಾಯ್ತು. ಐ ಆಮ್ ಜಸ್ಟ್ ಡನ್ ಪ್ರಭುಜಿ. ಓಕೆ, ಒಂದ್ ಸೆಕೆಂಡ್. ಕ್ವಿಜ್ ಮಾಡಿಸ್ಬೇಕಂತ. ಎಸ್ ಎಸ್, ಎಲ್ಲರೂ ಹೇಳಿ ಮಾತಾಜಿ. ಸೊ ಇಲ್ಲಿಗೆ ಇವತ್ತಿಂದ ಇಂಟ್ರೋ ಆಯ್ತು. ಸೊ ಈಗ ನೀವು ಕ್ವಿಸ್ ತಗೊಳ್ಬೋದು, ಅಂದ್ರೆ ಡೈರೆಕ್ಟ್ ಆಗಿ. ಸೊ ನಾನು ಏನ್ ಮಾಡ್ತೀನಿ, ಈಗ ಲಿಂಕ್ ಹಾಕ್ತೀನಿ ನಿಮಗೆ ಗ್ರೂಪ್ ಇದರಲ್ಲಿ, ಚಾಟ್ ಅಲ್ಲಿ. ಸೊ ಎಲ್ಲರೂ ಕ್ಲಿಕ್ ಮಾಡಿ. ಹರೇ ಕೃಷ್ಣ. ಸೊ ಇದು ವೆಬ್ಸೈಟಿಗೆ ಹೋಗಿ ಹೋಮ್ ಪೇಜಿಗೆ ಕ್ಲಿಕ್ ಮಾಡಿ. ನಿಮಗೆ ಅಲ್ಲಿ ಓಕೆ, ಒಂದ್ ನಿಮಿಷ, ನಾನು ಡೈರೆಕ್ಟ್ ನಿಮಗೆ ಲಿಂಕೇ ಕೊಡ್ತೀನಿ. ಈಗ ಒಂದು ಲಿಂಕ್ ಹಾಕಿದೀನಿ ನೋಡಿ, ಅದನ್ನ ಕ್ಲಿಕ್ ಮಾಡಿ ಎಲ್ಲರೂ. ಓಪನ್ ಅನ್ಮ್ಯೂಟ್ ಮಾಡಿದ್ದೀನಿ.